come on, home cooks, let's cook in the master class kitchen. Master class, chef of the year 2020. Master class, chef of the year 2020. ಈ ಕಿಚನ್ನಲ್ಲಿ ಒತ್ತಡ, ಹಾಸ್ಯ, ಖುಷಿ ಎಲ್ಲದರ ಸಮಾಗಮದೊಂದಿಗೆ ರುಚಿಕರ ಖಾದ್ಯಗಳ ಘಮ, ರುಚಿಯಿಂದ ನಮ್ಮ ಅಡುಗೆ ಮಾಂತ್ರಿಕರು ವೀಕ್ಷಕರ ಮನಮುಟ್ಟಿದ್ದಾರೆ. ಇನ್ನು ತಮ್ಮ ಕೈ ರುಚಿಯಿಂದ ಹಲವರನ್ನ ಹಿಮ್ಮೆಟ್ಟಿಸಿ ಈ 4 ಸ್ಪರ್ಧಾಳುಗಳು ಗ್ರ್ಯಾಂಡ್ ಫಿನಾಲೆ ರೌಂಡ್ನಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ. ಜೀವನದ ಯಾವುದೇ ಸ್ಪರ್ಧೆ ಗೆಲ್ಲಬೇಕಾದ್ರೆ ಮನೆ ಮಂದಿಯ ಸಪೋರ್ಟ್ ಇಲ್ದಿದ್ರೆ ಏನನ್ನೂ ಸಾಧಿಸಲು ಕಷ್ಟ. ಸಾಧನೆಯ ಪಥದಲ್ಲಿ ನಮ್ಮ ಬಂಧು ಮಿತ್ರರ ಸಪೋರ್ಟ್ ಇದ್ದಲ್ಲಿ ಎಂತಹ ಚಾಲೆಂಜಸ್ ಅನ್ನು ಕೂಡ ಸುಲಭವಾಗಿ ಎದುರಿಸಿ ಯಶಸ್ಸಿನ ಮೆಟ್ಟಿಲೇರೋದು ಸಾಧ್ಯವಾಗುತ್ತೆ. ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಐ ಡೋಂಟ್ ಹ್ಯಾವ್ ಸಮಥಿಂಗ್ ಲೈಕ್ ಐ ವಿಲ್ ವಿನ್ ಬಟ್ ಐಲ್ ಪುಟ್ ಆಲ್ ಮೈ ಎಫರ್ಟ್ಸ್, ಐಲ್ ಟ್ರೈ ಮೈ ಬೆಸ್ಟ್. ಎಸ್, ಅವ್ರ ಜೊತೆಗೆ ಅವರ ಸಿಸ್ಟರ್ ಇನ್ ಲಾ ಕೂಡ ನಮ್ಮ ಜೊತೆಗೆ ಇದ್ದಾರೆ ಈಗ. ಸೊ ಅವ್ರ ಜೊತೆ ಕೇಳೋಣ ಫಾತಿಮಾ ಸಲ್ವಾ ಬಗ್ಗೆ. ತುಂಬ ಸಾಫ್ಟ್ ಸ್ಪೋಕನ್, ಯು ವಿಲ್ ಬಿ ನೋಯಿಂಗ್ ಬೈ ನೌ, ಆ್ಯಂಡ್ ಶಿ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಎಸ್, ಅವ್ರ ನೇಚರ್ ನೋಡುವಾಗಲೇ ಗೊತ್ತಾಗುತ್ತೆ. ಸೊ ತುಂಬ ಸೈಲೆಂಟ್ ಆಗಿ ಇರ್ತಾರೆ ಅಂತ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈಗ? I won't say it is expectation. I kind of am sure that she's going to make it. She has made it so far. Even if she can't make it, we are still very proud of her. But yeah, I know she'll make it. ಮನೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಮನೆಯಲ್ಲಿ she has a mother-in-law who is like the main cook, and she helps a lot, and sometimes she makes her own dishes. ತುಂಬ ವೆರೈಟಿ ಟ್ರೈ ಮಾಡ್ತಾರೆ. ಮತ್ತು ಏನಾದರೂ ಲೆಫ್ಟ್ ಓವರ್ ಇದ್ದರೆ she makes sure that she turns it into something very special. ಅಂತಿಮ ಹಣಾಹಣಿಗೆ ಸಜ್ಜಾಗಿರುವ ನಮ್ಮ 4 ಫೈನಲಿಸ್ಟ್ಗಳ ಮನೆ ಮಂದಿ, ಸ್ನೇಹಿತರು, ಹಿತೈಷಿಗಳು ಅವರನ್ನ ಬೆಂಬಲಿಸಲು ಬಂದಿದ್ದಾರೆ. ಫೈನಲಿಸ್ಟ್ಗಳು ಮನೆಯಲ್ಲಿ ಯಾವ ರೀತಿ ಇರ್ತಾರೆ, ಕೊನೆಯ ಸುತ್ತಿಗೆ ಹೇಗೆ ತಯಾರಿ ನಡೆಸಿದ್ದಾರೆ ಅಂತ ಅವರಿಂದಾನೇ ಕೇಳೋಣ. ಎಸ್, ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ 2020 ಫಿನಾಲಿ ಕಂಟೆಸ್ಟೆಂಟ್ ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ, ಮನುಷ್ ಅವರು. ಸೊ ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅಂತ ಅವರನ್ನೇ ಕೇಳೋಣ. ಅಮ್ಮ ಅಪ್ಪ ಕಸಿನ್ಸ್ ಇಬ್ಬರು ಅಲ್ಲೇ. ಓಕೆ, ತುಂಬ ಭಯ ಪಟ್ಕೊಂಡಿದ್ದೀರಾ? ತುಂಬ ಸಾಫ್ಟ್ ನೇಚರ್ಡ್ ಅಂತ ನೋಡುವಾಗಲೇ ಗೊತ್ತಾಗುತ್ತೆ. ಸೊ ಅವರ ಮಮ್ಮಿ ಜೊತೆ ಕೇಳೋಣ, ಸೊ ಹೇಗಿರ್ತಾರೆ ಮನೆಯಲ್ಲಿ ಅಂತ. ಮನೆಯಲ್ಲಿ ಅವರು ಸೈಲೆಂಟ್, ಅವರು ತುಂಬ ಸೈಲೆಂಟ್. ತುಂಬ ಖುಷಿ ಆಗ್ತಾ ಉಂಟು, ಓಪ್ಸಿ ಉಂಟು ನಮಗೆ. ನಮಗೆ ಸಹ ತುಂಬ ಖುಷಿ ಆಗ್ತಾ ಉಂಟು. ಹೌದು ನಾನು ಎಣಿಸಿರಲಿಲ್ಲ ಬರ್ತೇನೆ ಅಂತೇಳಿ, ತುಂಬ ಖುಷಿ ಆಗ್ತದೆ. ಮನೆಯಲ್ಲಿ ಯಾವ ಥರ ಇದೇ ಥರ ಕುಕ್ ಮಾಡ್ತಾ ಇರ್ತಾರೆ ಅಥವಾ ಕುಕ್ ಮಾಡ್ತಾ ಇರ್ತಾರೆ ಆಲ್ವೇಸ್. ಸೊ ನಿಮ್ಮದು ಏನಾದರೂ ಸ್ಪೆಷಲ್ ಡಿಶ್ ಏನಾದರೂ ನಿಮಗೆ ಮಾಡಿಕೊಟ್ಟಿದ್ದಾರಾ? ನಿಮ್ಮ ಫೇವ್ರೇಟ್? ಅದು ಚಿಕನ್ ಅಂದರೆ ಭಾರಿ ಲೈಕ್ ಅವನಿಗೆ. ಮತ್ತು ನಮಗೆ ಸಹ ಚಿಕನ್ ಒಟ್ಟು ಗೀ ರೈಸ್, ಜಿಂಜರ್ ಎಂತೆಲ್ಲ ಮಾಡ್ತಿದ್ದಾನೆ, ಕೊಡ್ತಾನೆ ಹಾಗೆ. ಸೊ ಫಿನಾಲಿಗೆ ಬಂದಿದ್ದಾರೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಸೊ ಹಿಲ್ ಬಿ ದ ವಿನ್ನರ್ ಅಂತ ನಿಮಗೆ? ವಿನ್ನರ್ ಆ್ಯಕ್ಚುಲಿ, ಯಾ ದೇರ್ ಆರ್ ಹೋಪ್ಸ್. ಎಸ್, ತುಂಬಾ ಖುಷಿಯಲ್ಲಿದ್ದಾರೆ. ಸೊ ಈಗಲೇ ನೋಡುವಾಗ ಗೊತ್ತಾಗ್ತಾ ಇದೆ. ಖುಷಿ ಆಗ್ತದೆ. ಒಂದು ಬಿರಿಯಾನಿ ಮಾಡ್ತಾರೆ, ಭಾರಿ ಖುಷಿ ಆಗ್ತದೆ. ತುಂಬ ಇಷ್ಟ. ಎಸ್, ಫಿನಾಲಿಯ ಮತ್ತೊಬ್ಬರು ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ, ಮೊಹಮ್ಮದ್ ಆಶಿಕ್ ಅಂತ. ಸೊ ಹವ್ ಯು ಫೀಲಿಂಗ್ ನಾವು? ಸೊ ತುಂಬ ಖುಷಿ ಆಗ್ತಾ ಉಂಟು, ಅಂದರೆ ಫೈನಲ್ ತನಕ ರೀಚ್ ಆದೆ ಅಂತ ಹೇಳಿ. ಸೊ ನೋಡುವ ಈಗ ಎಂಥ ಟಾಸ್ಕ್ ಎಲ್ಲ ಕೊಡ್ತಾರೆ, ಹೇಗೆ ನಾವು ಪರ್ಫಾರ್ಮೆನ್ಸ್ ಮಾಡ್ತೇವೆ ಅಂತೇಳಿ. ಇಷ್ಟರವರೆಗೆ ನಾವು ಬೆಸ್ಟ್ ಕೊಟ್ಟಿದ್ದೇನೆ. ಸೊ ಇನ್ನು ನೋಡುವ ಎಂತೆಲ್ಲ ಆಗ್ತದೆ ಅಂತ ಹೇಳಿ. ಸೊ ಫಾರ್ವರ್ಡ್ ಕೂಡ ಬೆಸ್ಟ್ ಆಗಿರುತ್ತೆ ಅಂತ ನಾನು ವಿಶ್ ಮಾಡ್ತೇನೆ. ಆ್ಯಂಡ್ ಔಟ್ ಆಫ್ 19 ಕಂಟೆಸ್ಟೆಂಟ್ಸ್, ಸೊ ನೀವೀಗ ಫಿನಾಲಿಗೆ ಸಿಲೆಕ್ಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳಬೇಕು ನಿಮಗೀಗ? ಅದ್ರ ಬಗ್ಗೆ ಹೇಳೋದಾದರೆ, ಅಂದರೆ ಫಸ್ಟ್ ಆಫ್ ಆಲ್ ಹೇಳೋದಾದರೆ ನನಗೊಂದು ಇದು ಖುಷಿಯ ಮೂಮೆಂಟ್ ಗೊತ್ತಾಯ್ತಾ. ಸ್ಟಾರ್ಟಿಂಗಿಂದ ಬರುವಾಗ ಸ್ವಲ್ಪ ನರ್ವಸ್ ಇತ್ತು, ಮತ್ತು ಸ್ವಲ್ಪ ಟಫ್ ಇತ್ತು. ಬಟ್ ಇಲ್ಲಿ ತನಕ ಅಂದರೆ ರೀಚ್ ಆಗಲಿಕ್ಕೆ ತುಂಬಾ ಕಷ್ಟ ಇತ್ತು ಗೊತ್ತಾಯ್ತಾ. ನಮಗೆ ಕಲೀಲಿಕ್ಕೆ ಸಹ ತುಂಬ ಸಿಕ್ಕಿತ್ತು, ಎಕ್ಸ್ಪೀರಿಯೆನ್ಸ್ ಆಯಿತು, ಬೇರೆ ಬೇರೆ ವೆರೈಟೀಸ್ ಎಲ್ಲ ಕಲೀಲಿಕ್ಕೆ ಸಿಕ್ಕಿತ್ತು ಇಲ್ಲಿ. ಸೊ ಈಗ ಫೈನಲ್ ಟಫ್ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ಲಾಸ್ಟ್ ರೌಂಡು ಸಹ ತುಂಬಾ ಕಾಂಪ್ಲಿಕೇಟ್ ಆಗಿತ್ತು. ಸೊ ನೋಡುವ ಎಂತೆಲ್ಲ ಆಗ್ತದೆ ಅಂತ. ಎಸ್, ಫಿನಾಲಿಯ ಮತ್ತೊಬ್ಬರು ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ, ಸುಷ್ಮಾ ಶೇಟ್ ಅವರು. ಸೊ ಅವ್ರ ಜೊತೆ ಕೇಳೋಣ, ಹೇಗೆ ಅನಿಸ್ತಿದೆ ಈಗ ನೆಕ್ಸ್ಟ್ ಈಗ ಫಿನಾಲಿಗೆ ಸಿಲೆಕ್ಟ್ ಆಗಿದ್ದಾರೆ ಗ್ರ್ಯಾಂಡ್ ಫಿನಾಲಿಯಿಂದ? ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ತನಕ ಬರೋದು ಇದು ಜರ್ನಿ ತುಂಬ ಒಳ್ಳೆಯದಿತ್ತು. ಎಲ್ಲರೂ ಸಹ ಫ್ರೆಂಡ್ಲಿ ಆಗಿದ್ದಾರೆ. ಇಲ್ಲಿ ಬಂದು ಒಂದು ಫ್ಯಾಮಿಲಿ ಥರ ಆಗಿದೆ ಎಲ್ಲ ಕಂಟೆಸ್ಟೆಂಟ್ ನಾವು ಇದ್ದು. ವಾಟ್ ಯು ಲೈಕ್ ಟು ವಿಶ್ ಟು ಸುಷ್ಮಾ ಶೇಟ್?
As I noticed, she's a great cook, a wonderful cook, you can say, with the variety of talent in her. So she can do very well, and I hope she win. So that will be a big moment for everyone, in fact. So hope she win, do her best. ಡೋನಟ್ಸಲ್ಲಿ ಸ್ಪೆಷಲಿಸ್ಟ್ ಅಂತಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಡೋನಟ್ಸ್ ಮಾಡ್ತಾರಂತೆ. ಸೊ ಏನೆಲ್ಲ ಮಾಡ್ತಾರಂತೆ ಅವ್ರ ಜೊತೆ ಕೇಳೋಣ. ನಾನೀಗ ಒಂದು ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ಹೌಸ್ ವೈಫ್. ಅಕ್ಟೋಬರಿಂದ ಜಸ್ಟ್ ಒಂದು ಟ್ರೈ ಮಾಡುವ ಅಂತ ಮನೆಯಲ್ಲೇ ಆರ್ಡರ್ ತಗೊಂಡು ಮಾಡ್ತಾಯಿದ್ದೇನೆ ಡೋನಟ್ಸ್. ಇಟ್ಸ್ ಅ ಪ್ರೀ ಆರ್ಡರ್. ಮತ್ತು ಅದರಲ್ಲೇ ನಾನು ಹೊಸ ಹೊಸ ಇನ್ವೆನ್ಷನ್ ಮಾಡ್ತಾ ಇರ್ತೇನೆ, ನನ್ನದೇ ಏನಾದರೂ ಓನ್ ಆಗಿ. ಸೊ ಈಗ ಅಂದರೆ ಲೈಕ್ ಡೋನಟ್ಸ್ ಅಂದರೆ ಸ್ವೀಟ್. ಸೊ ನಾನೀಗ ಒಂದು ಗುಲಾಬ್ ಜಾಮೂನ್ ಡೋನಟ್ ಆ್ಯಂಡ್ ಕಸ್ಟರ್ಡ್ ಫಿಲ್ಲಿಂಗ್ ಡೋನಟ್ ಅದೆಲ್ಲ ಏನಾದರೂ ಹೊಸದಾಗಿ ಮಾಡ್ತಾ ಇರ್ತೇನೆ. ಜಸ್ಟ್ ಟ್ರಯಲ್, ಮಂತ್ಲಿ ಒಂದೇನಾದರೂ ಹೊಸ ಸ್ಪೆಷಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಡೋನಟ್ಸಲ್ಲಿ. ಈಗ ಎಲ್ಲ ಲೇಡೀಸ್ ಮನೆಯಲ್ಲಿ ಕುಕ್ ಮಾಡ್ತಾರೆ, ಈ ಥರ ಹೊರಗೆ ಬಂದು ಎಲ್ಲರೂ ಒಂಥರ ಎಲ್ರಿಗೂ ಅಪರ್ಚುನಿಟಿ ಸಿಗಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದು ಮಾಡಬೇಕಂತ ತುಂಬ ಆಸೆ. ಪ್ರೈಸ್ಗಿಂತ ನನಗೆ ಅದು ಲೋಗೋ, ಒಂದು ಮಾಸ್ಟರ್ ಚೆಫ್ ಅಂತ ಸಿಗೋದೇ ಒಂದು ಇಂಪಾರ್ಟೆಂಟ್. ಎಸ್, ಸೊ ಸ್ವೀಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇನ್ನು ನಮ್ಮ ತೀರ್ಪುಗಾರರ ಬಗ್ಗೆ ಹೇಳೋದಾದರೆ, ಮೊದಲೇ ಇವರು ದಿನನಿತ್ಯ ಅದೆಷ್ಟೋ ಬಗೆಯ ಖಾದ್ಯ ವೈವಿಧ್ಯಗಳನ್ನು ತಯಾರಿಸೋರು. ಅದರ ರುಚಿ ನೋಡೋರು ಕೂಡ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಅವರ ಮನಸ್ಥಿತಿಯನ್ನು ಅರಿತು ಮನಗೆಲ್ಲುವಂತಹ ಖಾದ್ಯ ತಯಾರಿಸುವ ನಿಟ್ಟಿನಲ್ಲಿ ಸದಾ ಹೊಸತನ್ನ ಬಯಸುವವರು. In 1994 to 97 when I started the hotel management, that time सेफ को एक्चुअली कुक बोला जाता था, किसी किसी जगह बावर्ची भी बोला जाता था सेफ को. नाउ इस सेफ इस टाइप ऑफ फैशन and it's a new lots of creativity is required for the chef. Now it's present scenario is like that people learn anything easily because there is new technology and new machineries is came and modern equipment also came. Started the journey the hotel management and actually my uncle, he was the general manager of the Tata groups. He was the hotel manager background. He insists me to come and join the hotel industry, and because of him now I am here. When you cook the food, he gives lots of love and affection to make the food. Chef is an artist. You can make food with love. If you make food with love and affection, his food automatically come with a very good, nice food taste and nice presentation. ಶೆಫ್ ದುಂಬುದ ಕಾಲಾಡು ಪಂಡ ಎಂಕಲ್ ಎಲ್ಲಿ ಕಾಲೇಜ್ ಟೈಮ್ಸ್ಡು ಇಂಕ ಒಂದು ಇತ್ತು ಡ್ರೀಮ್ ಇತ್ತು ಶೆಫ್ ಆವಡೊಂದು. ಅವು ಟಿ ವಿಡ್ ಸಂಜೀವ್ ಕಪೂರ್ ಬರೋಂತಾರೆ, ಅವು ಶೋ ತೂದು ಅಂಚಾಂಡು ಎಂಕ್ಲ ಶೆಫ್ ಆವಡೊಂದು ತಿಂಡು. ಹೋಟೆಲ್ ಮ್ಯಾನೇಜ್ಮೆಂಟ್ ಜಾಯ್ನ್ ಆಗಿ ಕೂಡಲೇ ಇಂಕ ಗೊತ್ತಾಣಿಗೆ ಅವು ಐಟ್ ಸ್ಟಡೀಸ್ ಉಂಡು ಪೂರ ಉಂಡು. ಅವು ಏರಿಯಾಗೆ ಬೋರ್ಡ್ ಇತ್ತುಂಡು ಎಂಕ ಏನೇನು ಖಾಲಿ ಅಟಿಲ್ ಮನ್ಪರ್ ಇತ್ತುಂಡು. ಒಂದೈತೆ ತೂನಾಗ ಪೂರ ಸ್ಟಡೀಸ್ ಉಂಡು ಪೂರ ಉಂಡು. ಬೊಕ್ಕ ಸ್ಟಡೀಸ್ ಆಗಿ ಬೊಕ್ಕ ಗೊತ್ತಾಂಡು ಐಕ ಹಾರ್ಡ್ ವರ್ಕ್ ಉಂಡು. ಲಾಂಗ್ ಜರ್ನಿ ಆಂಡೆನ ಅರೌಂಡ್ 15 to 20 years ಆಂಡು ವರ್ಕ್ ಮಂತಂದು. ಇತ್ತೆ ಶೆಫ್ ಆಯ್ನೆ ಕೂಡಲೇ ಒಂಜಿ ರೆಸ್ಪೆಕ್ಟ್ ಉಂಡು, ಡಿಗ್ನಿಟಿ ಉಂಡು, ಇಮೇಜ್ ಉಂಡು. ಇತ್ತೆ ಸೊಸೈಟಿ ಇಡು ಪೂರ ಚೈಲ್ಡಿಶ್ ವೇಡ್ ಒಂದು ಪ್ರೊಫೆಷನ್ ಜಾಯ್ನ್ ಆಯೆ ಬೊಕ ಒಂದಿಟ್ಟು ಡಿಗ್ನಿಟಿಲ ಕೊರಂಡು ಬೊಕ ಸ್ಟೇಟಸ್ಲ ಕೊರಂಡು ಒಂದು ಪ್ರೊಫೆಷನ್ದ ಒಂದಿಟ್ಟು ಸೆಟಲ್ ಲೈಫ್ ಟುಲ್ ಐತೆ ಮ್ಯಾಂಗ್ಳೂರ್ ಎನ್ನಪೋಯ ಗ್ರೂಪ್ ಉಡು ಇನ್ ಫುಡ್ ಕ್ರಾಫ್ಟ್ ಪಂಡ ಹೋಟೆಲ್ ಲೈನ್ದ ಮಸ್ತ್ ಪೂರ ಆಪರ್ಚುನಿಟಿ ಇತ್ತುಂಡು. ಎ ಗ್ರ್ಯಾಂಡ್ ರೆಸ್ಟೋರೆಂಟ್ಸ್, ಕ್ಯಾಫೇಸ್, ಕ್ರೂಸ್ ಲೈನ್ ಬೊಕ್ಕ ಕೂಡ ಕೇಟ್ರಿಂಗ್ ಕಂಪನಿ ಅಂಚ ಪೂರ ಮಸ್ತ್ ಕೋರ್ಸಸ್ ಉಂಡು, ಸೋರ್ಸಸ್ ಉಂಡು. ನಂಗೆ ಜಾಬ್ ತಿಕ್ಕರೆ ಡಾಕ್ಟರ್ಸ್ ಬೊಕ್ಕ ಇಂಜಿನಿಯರ್ಸ್ ನಕಲ್ನ ಲೆಕ್ಕನೆ ಇತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆದ ಶೆಫ್ ಇಜಿಂದ ವೇಟರ್ಸ್ ನಕುಲ್ ಆಂಡಲ ಇತ್ತೆ ಐಕ್ಲ ನೋಬಲಿ ಇತ್ತೆ ಒಂದೇಕ್ಲ ಸ್ಟೇಟಸ್ ಕೊರೊಂದುಲ್ಲೇರು ದಾಯ ಪಂಡ ಇತ್ತೆ ಜನಕುಲ್ ಹೋಟೆಲ್ಡ್ ಬರ್ಪೇರು ಪೂರ ಅಕ್ಲೆಗ್ ಫುಡ್ ಸರ್ವ್ ಮನ್ಪುನಲ್ಲ ಇತ್ತೆ ಸ್ಟೇಟಸ್ ಆತಂಡು. ಶೆಫ್ ಪಂಡ ಇತ್ತೆ
ಸೆಲಿಬ್ರಿಟಿ ಶೆಫ್ ಲೆಕ್ಕ ಆತನ ಪೂರ. ಇವರ ಗರಡಿಯಲ್ಲಿ ಪಳಗುವ ವಿದ್ಯಾರ್ಥಿಗಳು ಕೂಡ ಇವರಂತೆ ದೊಡ್ಡ ಶೆಫ್ ಆಗಬೇಕು ಅನ್ನುವ ಕನಸು ಹೊತ್ತು ಆ ಕನಸನ್ನ ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಿತ್ಯವೂ ಇವರಿಂದ ತರಬೇತಿಯನ್ನ ಪಡಿತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮಿ ರಿಯಾಲಿಟಿ ಶೋನಲ್ಲಿನ ಸ್ಪರ್ಧಿಗಳಿಗೆ ಇಂತಹ ಮಹಾನ್ ಶೆಫ್ಸ್ಗಳಿಂದ ಸಲಹೆ ಸೂಚನೆಗಳನ್ನು ಪಡೆಯುವ, ಅವರಿಂದ ಹೆಚ್ಚಿನದನ್ನು ಕಲಿಯುವ ಅವಕಾಶ ಸಿಕ್ಕಿರೋದು ಅದೃಷ್ಟನೇ ಸರಿ. ಮಾಸ್ಟರ್ ಕ್ಲಾಸ್ ಸ್ಪರ್ಧಾಳುಗಳಲ್ಲಿ ಕೆಲವರು ಗೃಹಿಣಿಯರು, ವಿದ್ಯಾರ್ಥಿಗಳು, ಹೊಸದಾಗಿ ಉದ್ಯಮಗಳನ್ನು ಪ್ರಾರಂಭಿಸಿರೋರು. ನೋಡೋಣ ಇಂದಿನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾವ ರೀತಿಯ ಚಾಲೆಂಜಸ್ ಅನ್ನ ಎದುರಿಸಲು ನಮ್ಮ ಫೈನಲಿಸ್ಟ್ಗಳು ಸಜ್ಜಾಗಿದ್ದಾರೆ ಅಂತ. ಹಾಯ್, ಹಲೋ ಆ್ಯಂಡ್ ನಮಸ್ಕಾರ. ಸೊ ನಮ್ಮ ಟಿವಿ ನೋಡುತ್ತಿರುವಂಥ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಸೂಪರ್ ಕೂಲ್ ಹೋಸ್ಟ್ ವಿಜಯ್ ನಿಖಿಲ್ ರಾಜ್ ಮಾಡುವಂಥ ಸ್ವಾಗತ ಸುಸ್ವಾಗತ. ಸೊ ಪ್ರತಿ ಸಲ ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ ನಲ್ಲಿ ಶೆಫ್ಸ್ ಅವರು ಬರ್ತಾರೆ, ಹೋಮ್ ಕುಕ್ಸ್ ಬರ್ತಾರೆ. ಸೊ ಏನೆಲ್ಲ ಹೊಸ ಹೊಸ ಚಾಲೆಂಜಸ್ ಇರುತ್ತೆ, ಸೊ ಕುಕಿಂಗ್ ರೌಂಡ್ಸ್ ಇರುತ್ತೆ. ಸೊ ಇವತ್ತು ಕೂಡ ಅದಿರುತ್ತೆ, ಆದರೂ ಕೂಡ ತುಂಬಾನೇ ಸ್ಪೆಷಲ್ ಆಗಿರುವಂಥ ಒಂದು ಎಪಿಸೋಡ್. ಸೊ ಇವತ್ತು ಇಲ್ಲಿ ನಿಲ್ಲೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಅಷ್ಟೇ ಬೇಜಾರು ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಗ್ರ್ಯಾಂಡ್ ಫಿನಾಲೆ. ಸೊ ಇದು ಲಾಸ್ಟ್ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಈ ಒಂದು ವೇದಿಕೆಯಲ್ಲಿ ಈ ಒಂದು ಕಿಚನ್ ಅಲ್ಲಿ ನಿಲ್ಲಕ್ಕೆ ಇದೊಂದು ಲಾಸ್ಟ್ ಚಾನ್ಸ್. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ ಆಗ್ಲಿಕ್ಕಿದೆ. ಸೊ ಇವತ್ತಿನ ವಿನ್ನರ್ ನಮಗೆ ಯಾರು ಅಂತ ನೋಡ್ಬೇಕಿದೆ. ಸೊ ಯಾವುದೆಲ್ಲ ಮಿಸ್ಟೇಕ್ಸ್ ಆಗುತ್ತೆ ಕಿಚನ್ ಅಲ್ಲಿ, ಅದನ್ನ ಯಾವ ರೀತಿ ಸರಿ ಮಾಡ್ಬೋದು, ಇದನ್ನೆಲ್ಲ ನಮ್ಮ ತೀರ್ಪುಗಾರರು ಟಿಪ್ಸ್ ಕೊಡ್ತಾನೆ ಬರ್ತಾ ಇದ್ರು. ಐ ಥಿಂಕ್ ನೀವೆಲ್ಲರೂ ಅದನ್ನ ನೋಡಿ ಕಲಿತಿದ್ದೀರಾ ಅನ್ಸುತ್ತೆ. ಸೊ ಇವತ್ತು ಅದೆಲ್ಲದಕ್ಕೆ ಒಂದು ಎಂಡ್ ಅನ್ನು ಕೊಡುವಂತದ್ದು ದಿನ. ಸೊ ಗ್ರ್ಯಾಂಡ್ ಫಿನಾಲೆ ಕಿಚನ್ ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ ನಡೀಲಿಕ್ಕಿದೆ. ಸೊ ದಿಸ್ ಇಸ್ ಆಪಲ್ ಮಾರ್ಟ್ ಪ್ರೆಸೆನ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ AK ಗ್ರೂಪ್ ಆಫ್ ಕಂಪನೀಸ್. ಇದರ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್. ಸೊ ಇವರ ಶಾಖೆಗಳು ಮಂಗಳೂರಿನ ಹಲವಾರು ಹೃದಯ ಭಾಗದಲ್ಲಿ ಲಭ್ಯವಿದೆ. ಸೊ ನಿಮಗೆ ಮನೆಗೆ ಬೇಕಾಗಿರುವಂತಹ ಏನೇ ದಿನಸಿ ಇರಬಹುದು, ವೆರೈಟಿ ಆಗಿರುವಂತಹ ಸಾಮಗ್ರಿಗಳು ಆಪಲ್ ಮಾರ್ಟ್ ಸ್ಟೋರ್ ಅಲ್ಲಿ ಲಭ್ಯ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ದಿ, ಟೇಸ್ಟಿ ಅಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ದಿ ಆಗಿರುವಂತಹ ಅಡುಗೆ ಬೇಕಿದ್ರೆ ಸನ್ಫ್ಲವರ್ ಆಯಿಲ್, ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಬೇಕೇ ಬೇಕು. ಅಂಡ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಮಂಗಳೂರಿನ ಹೆಸರಾಂತ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ಯಾರಿಗೆಲ್ಲ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಆಸಕ್ತಿ ಇದೆಯೋ ಅವರಿಗೆಲ್ಲ ಅಡ್ಮಿಷನ್ಸ್ ಓಪನ್ ಇದೆ ಇನ್ ಇಂಡಿಯನ್ ಡಿಸೈನ್ ಸ್ಕೂಲ್. ಅಂಡ್ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲ ಸಿನ್ಸ್ 1980. ಸೊ ನಿಮ್ಮ ಆಹಾರದಲ್ಲಿ ಮಸಾಲ ಇರಬೇಕು ಅಂತಾದ್ರೆ ಅರುಣ ಮಸಾಲ ಇರಲೇಬೇಕು. ಸೊ ಅದೇ ರೀತಿ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕ ನಾಡು ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ಈ ಒಂದು ವೇದಿಕೆಯಲ್ಲಿ ನಮ್ಮ ಎಲ್ಲ ಪ್ರಾಯೋಜಕರನ್ನ ತುಂಬಾನೇ ಆದರದಿಂದ ಗೌರವಿಸಬೇಕು, ಅವರಿಗೆ ಕೃತಜ್ಞತೆಯನ್ನ ಹೇಳಬೇಕು. ಯಾಕಂತ ಹೇಳಿದ್ರೆ ಅವರೆಲ್ಲರ ಸಹಾಯದಿಂದ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ಸೊ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇದೆ. ಸೊ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಎಸ್, ಈ ಒಂದು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಇದರ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ತೀರ್ಪುಗಾರರನ್ನ ಕರೀಲೇಬೇಕು. ಸೊ ಅವ್ರು ಇಲ್ಲದೆ ಇದ್ರೆ ಈ ಒಂದು ಕಾರ್ಯಕ್ರಮ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಅವರು ಯಾವತ್ತೂ ಇಲ್ಲಿ ತುಂಬಾನೇ ಎನರ್ಜೆಟಿಕ್ ಆಗಿ ನಮ್ಮ ಕಂಟೆಸ್ಟೆಂಟ್ಸ್ನವರಿಗೆ ತೀರ್ಪನ್ನು ಕೊಡ್ತಾ ಬಂದಿದ್ದಾರೆ, ಅವರಿಗೆ ಬೇಕಾಗಿರುವಂಥ ಕಮೆಂಟ್ಸನ್ನು ಕೊಡ್ತಾ ಬಂದಿದ್ದಾರೆ. ಸೊ ಅವ್ರು ಮಾಡುವಂಥ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಅವರನ್ನು ಈ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆವರೆಗೂ ಬರಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ತುಂಬಾನೇ ಅನುಭವಿ ಶೆಫ್ಸ್. ಸೊ ನಮ್ಮ ಜೊತೆ ಇದ್ದಾರೆ ಶೆಫ್ ದೇವಬ್ರಾತ್ ಮಂಡಲ್ ಅವರು. ಸೊ ಇವರು ಹಲವಾರು ರಾಜ್ಯಗಳಲ್ಲಿ ಹಲವಾರು 5 ಸ್ಟಾರ್ ಹೋಟೆಲ್ಗಳಲ್ಲಿ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ITC ಗ್ರೂಪ್ ಆಫ್ ಹೋಟೆಲ್ಸ್, ಕ್ಲಬ್ ಮಹೀಂದ್ರ ರೆಸಾರ್ಟ್, ಒಬರಾಯ್ ಗ್ರ್ಯಾಂಡ್, ಫಾರ್ಚೂನ್ ಸೆಲೆಕ್ಟ್, ಟ್ರಿನಿಟಿ ಆ್ಯಂಡ್ ವಿದೇಶದಲ್ಲೂ ಕೂಡ ಪೆಟ್ರೋಲಸ್ ಮಲ್ಟಿ ಕ್ವಿಸನ್ ರೆಸ್ಟೋರೆಂಟ್, ಇಲ್ಲೆಲ್ಲ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ಪ್ರಸ್ತುತ ಇವರು ನಮ್ಮ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಇಸ್ ಶೆಫ್ ದೇವಬ್ರಾತ್ ಮಂಡಲ್ ಸರ್. ಇವರನ್ನ ಈ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾನೆ. ಸೊ ಪ್ಲೀಸ್ ಸರ್.
Hello, sir. Hello, Nikhil. Sir, you're looking very nice. How are Thank you? you. Good, So, good, how do good. you feel being in this grand finale Now kitchen? it's grand finale, and let's see the contestant how they prepared and how did show your Talents. creativity and talent In cooking. in cooking. ಸೊ ಶೆಫ್ ಅವರಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ. ಸೊ ನಮ್ಮ ಜೊತೆ ಇನ್ನೊಬ್ರು ತೀರ್ಪುಗಾರಿದ್ದಾರೆ. ಸೊ ಇವರನ್ನು ಕೂಡ ನಮ್ಮ ಈ ಒಂದು ಕಿಚನ್ಗೆ ಕರೀಲೇಬೇಕು. ಸೊ ಬಹಳ ಎಕ್ಸ್ಪೀರಿಯನ್ಸ್ಡ್ ಶೆಫ್ ಅಂತ ಹೇಳ್ಬೋದು. ಹಲವಾರು ಸಂಸ್ಥೆಗಳಲ್ಲಿ, ಹಲವಾರು ಕಿಚನ್ಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಿರುವಂತವರು. ಟ್ಯಾಕರ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಇಂಡಿಗೋ ಡೆಲಿಗ್ಯಾಸಿನ್, ಕಾರ್ನಿವಲ್ ಕ್ರೂಸ್ ಲೈನ್ಸ್ USA, ಕುಸಿನಾ ಇಟಾಲಿಯಾನ, ಬಹರಿನ್, ಹಾಗೇನೆ ಹಲವಾರು ರೆಸ್ಟೋರೆಂಟ್ಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಸೊ ಪ್ರಸ್ತುತ ಇವರು ಎನ್ನಪೋಯ ಗ್ರೂಪ್ನ ಫುಡ್ ಕ್ರಾಫ್ಟ್ ನಲ್ಲಿ ಶೂ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಸೊ ಹಿ ಇಸ್ ಶೆಫ್ ಮಿಥುನ್ ಜಿ ಕುಲಾಲ್. ಸೊ ಇವರನ್ನ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. ಶೆಫ್ ಮಿಥುನ್ ಸರ್ ಎಂಚಾಲಾರು ಹುಷಾರಲ್ಲ ಬಾರಿ ಹ್ಯಾಪಿ ಇನಿ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಉಲ್ಲಾರು ಅಂದ್ರೆ ಸೊ ಹೌ ಆರ್ ಯು ಎಕ್ಸೈಟೆಡ್ ಟು ಜಡ್ಜ್ ದಿಸ್ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್, ಐ ಮೀನ್ ಗ್ರ್ಯಾಂಡ್ ಫಿನಾಲೆ ರೌಂಡ್? Yeah, I am excited to judge Manpare. ಸೊ ನಮ್ಮ 4 ಜನ ಕಂಟೆಸ್ಟೆಂಟ್ಸ್ ಉಳ್ಳೇರು. ಸೊ ಟುಡೇ ಇನ್ ದ ಫೈನಲ್ಸ್ ವಿ ಹ್ಯಾವ್ ಆಲ್ ದ ಕೌಂಟರ್ಸ್ ಫಿಲ್ಡ್ ವಿತ್ 4 ಬ್ಯೂಟಿಫುಲ್ ಫೈನಲ್ ಕಂಟೆಸ್ಟೆಂಟ್ಸ್. Okay. ಸೊ ತೂಕ ಅಕಲ್ ದಾದ ಮಾತ ಇನ್ನಿತ ರೆಸಿಪಿ ಎಂಚೊಪ್ಪು ಅಕಲಿಗೆ ಚಾಲೆಂಜ್ ದಾದ ಉಪ್ಪು. ಸೊ ನಿಖಲ್ನ ಚಾಲೆಂಜ್ ದಾದ ರೆಡಿ ಮಲ್ ತೊಗೊಂಡು ಬೈದಾರೆ. ಸೊ ಅವೆಲ್ಲ ತಗೊಂಡು ಸೊ ಎಸ್ ನಮ್ಮ ಇಬ್ರು ಮಾಸ್ಟರ್ ಶೆಫ್ಸ್ ಇಲ್ಲಿದ್ದಾರೆ. ಸೊ ಇನ್ನು ಯಾರು ಬರಬೇಕು ಅಂತ ಹೇಳಿದ್ರೆ ನಮ್ಮ 4 ಜನ ಫೈನಲಿಸ್ಟ್. ಸೊ ಎಸ್ ನಮ್ಮ ಇವತ್ತಿನ ಮಾಸ್ಟರ್ ಕ್ಲಾಸ್ ಗ್ರ್ಯಾಂಡ್ ಕಿಚನ್ ಕಂಪ್ಲೀಟ್ ಆಗಿದೆ. ಸೊ ಎಸ್ ಫೈನಲಿ ನಮ್ಮ ಇವತ್ತಿನ ಈ ಒಂದು ಗ್ರ್ಯಾಂಡ್ ಕಿಚನ್ ಅಲ್ಲಿ ನಮ್ಮ 4 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ಇವರ ಇವತ್ತಿನ ಫೈನಲ್ ಟಕ್ಕರ್ ಯಾವ ತರ ಇರುತ್ತೆ ಅಂತ ನಾವು ಕಾದು ನೋಡಬೇಕು. ಸೊ ಈ ಒಂದು ಶೋ ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತಿದೆ. ಸೊ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇಬ್ರು ವ್ಯಕ್ತಿಗಳಿರ್ತಾರಂತೆ. ಸೊ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಒಬ್ಬ ಕೇಳ್ತಾನೆ ಲೈಫಲ್ಲಿ ಮುಂದೆ ಬರ್ಬೇಕಿದ್ರೆ ಏನ್ ಮಾಡ್ಬೇಕು ಅಂತ. ಸೊ ಅವಾಗ ಇನ್ನೊಬ್ಬ ಹೇಳ್ತಾನೆ ಸೊ ಆಪರ್ಚುನಿಟಿ ಬಂದಾಗ ಅದಕ್ಕೆ ಜಂಪ್ ಮಾಡಬೇಕು ಅಂತ. ಸೊ ಇನ್ನೊಬ್ಬ ಕೇಳ್ತಾನೆ ಅದು ಜಂಪ್ ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ ನನಗೆ, ಆಪರ್ಚುನಿಟಿ ಬರೋದೇ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಸೊ ಇನ್ನೊಬ್ಬ ಹೇಳ್ತಾನೆ ಸೊ ಜಂಪ್ ಮಾಡ್ತಾ ಇರಬೇಕು. ಸೊ ಆಪರ್ಚುನಿಟಿ ಬಂದದ್ದು ಯಾವ್ದಾದ್ರು ಒಂದು ಕೆಳಗಡೆ ನೀವು ಅದ್ರೊಳಗಡೆ ಬೀಳ್ದಿರ್ತೀರಾ ಅಂತ. ಸೊ ಅದೇ ನೀವು ಇವತ್ತು ಮಾಡಿದೀರಾ. ಸೊ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಇದೊಂದು ಆಪರ್ಚುನಿಟಿ ನಿಮ್ಗಿತ್ತು. ಸೊ ಈ ಒಂದು ಆಪರ್ಚುನಿಟಿನ ನೀವು ಸೂಪರ್ ಆಗಿ ಎಕ್ಸೆಪ್ಟ್ ಮಾಡಿದ್ದೀರಾ. ಅದರಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದೀರಾ. ಸೊ ಈ ಒಂದು ಆಪರ್ಚುನಿಟಿನ ನೀವು ಯಾವ ತರ ಮುಂದೆ ನಿಮ್ಮ ಲೈಫಲ್ಲಿ ತೆಗಿತೀರಾ ಅಂತ ನೋಡೋದೇ ಇವತ್ತಿನ ಒಂದು ಫೈನಲ್ ರೌಂಡ್. ಸೊ ಐ ಥಿಂಕ್ ಆಲ್ ಆರ್ ಸೂಪರ್ ಎಕ್ಸೈಟೆಡ್ ಅಬೌಟ್ ದಿಸ್ ಶೋ ಅಂಡ್ ಆಲ್ಸೋ ದ ಫಿನಾಲೆ ರೌಂಡ್. ಸೊ ಐ ವುಡ್ ಲೈಕ್ ಟು ನೋ ಫ್ರಮ್ ಈಚ್ ಒನ್ ಆಫ್ ಯು. ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಫೈನಲ್ ರೌಂಡ್ಸ್ ಅಂತ ಹೇಳಿ? ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಇಲ್ಲಿವರೆಗೆ ಬಂದಿದೆ ಅಂತ, ಈ ಪ್ಲಾಟ್ಫಾರ್ಮ್ವರೆಗೆ ಬಂದಿದೆ ಅಂದರೆ ಸೀರಿಯಸ್ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ಯು ಹ್ಯಾವ್ the chef coat with your name printed. This is a pride actually, this is a pride. So I'm very proud that I'm here and thanks for Masterclass and Nama TV providing this opportunity and platform. ತುಂಬ ಖುಷಿ ಆಗ್ತಾ ಇದೆ. ಫೈನಲ್ಸಿಗೆ ಬರೋದಂದ್ರೆ ಸಹ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ನಾವು ಹೋಮ್ ಕುಕ್ ಮಾಡ್ತೇವೆ. ಸೊ ನಮ್ದೊಂದು ಟ್ರೆಡಿಷನ್ ಟೈಪ್ ಇರ್ತದೆ. ಬಟ್ ಇಲ್ಲಿ ಬಂದು ಡಿಫ್ರೆಂಟ್ ಟೈಪ್ ಹೋಟೆಲ್ ಸ್ಟೈಲ್ ಆಗಲಿ ಬೇರೆ ಸ್ಟೇಟ್ ಇದು ಸ್ಟೈಲ್ ಆಗಲಿ ಬಂದು ಮಾಡೋದಂದ್ರೆ ಅಷ್ಟು ಈಸಿ ಇಲ್ಲ. ಸೊ ಇಲ್ಲಿ ತನಕ ಬಂದಿದ್ದೇವೆ ಹೇಳಿದ್ರೆ ಇದು ನಾವು ಮಾಸ್ಟರ್ ಚೆಫ್ ಇದು ಮತ್ತೆ ಕೋಟ್ ಖುಷಿ ಆಗ್ತಾ ಇದೆ. ನೀವು ಹೇಳಿದಾಗೆ ಆಪರ್ಚುನಿಟಿ ಸಿಕ್ಕುವಾಗ ಮಿಸ್ ಮಾಡಬಾರ್ದು. ಸೊ ಇದು ನಮ್ಮ ಲೈಫಲ್ಲಿ ಸಿಕ್ಕೋದು ಒಂದು ಆಪರ್ಚುನಿಟಿ ಡೆಫಿನೆಟ್ಲಿ. ಸೊ ನಮಗೆ ಗೊತ್ತುಂಟು ಹೇಗೆ ನಾವು ಫಾರ್ವರ್ಡ್ ಬಂದಿದ್ದೇವೆ ಅಂತ ಹೇಳಿ ಟಾಸ್ಕ್ ಪರ್ಫಾರ್ಮೆನ್ಸ್ ಮಾಡಿ ವೆರೈಟೀಸ್ ಕುಕಿಂಗ್ ಮಾಡಿ. ಹೌದು, ಇಲ್ಲಿ ನಿಂತು ನಾವು ಈ ಪ್ಲಾಟ್ಫಾರ್ಮಲ್ಲಿ ಈ ಶೆಫ್ ಅವರೊಟ್ಟಿಗೆ ನಿಂತು ಈ ಶೆಫ್ ಕೋಟ್ ಹಾಕೋದು ಸೊ ವಿನ್ ಆದಂಥದ್ದೇ ಫೀಲ್ ಆಗ್ತಾ ಇದೆ. ಸೊ ಅಷ್ಟು ಖುಷಿ ಆಗ್ತಾ ಉಂಟು. ಅಷ್ಟು ಖುಷಿ ಆಗ್ತಾ ಇದೆ ಅವರೊಟ್ಟಿಗೆ ನಾವು ಇಲ್ಲಿ ಈ ಪ್ಲಾಟ್ಫಾರ್ಮಲ್ಲಿ ಮೇಲೆ really feel like a professional standing here and doing in this kitchen. It's a very, very big thing for us. And now wearing this chef coat and cooking, it will be a very, very different thing for us again. And yeah, I'm very happy and I'm proud of myself, I can tell.
ಸೊ ಡೆಫಿನೆಟ್ಲಿ ಸೊ ಬ್ಯೂಟಿಫುಲ್ ಆಗಿರುವಂಥ ಕಿಚನಲ್ಲಿ ನೀವು ಇದ್ದೀರಾ. ಸೊ ಎಸ್, ಒನ್ ಮೋರ್ ಥಿಂಗ್, ಇಷ್ಟು ರೌಂಡ್ಸ್ ಆಯಿತು, ಸೊ ಹಲವಾರು ರೌಂಡ್ಸ್ ಆಯಿತು ಫಾತಿಮಾ ಅವರೇ. ಸೊ ಫೈನಲ್ ವರ್ಗೂ ರೀಚ್ ಆಗಿದ್ದೀರಾ. ಐ ಥಿಂಕ್ ಐ ವಾಂಟ್ ಲೈಕ್ ಟು ಆಸ್ಕ್, ವಿಚ್ ವಾಸ್ ದ ಮೋಸ್ಟ್ ಟಫೆಸ್ಟ್ ರೌಂಡ್ ಅಂಟಿಲ್ ನೌ? The toughest was obviously replica round. Replica round, sir. That's toughest. Toughest round. ಸೊ ನೀವು 7 ಜನ ಅಲ್ಲದೆ ನಿಮ್ಮ ಜೊತೆ ಇನ್ನೊಬ್ಬರಿದ್ದಾರೆ, ಅದು ಬೇರೆ ಯಾರು ಅಲ್ಲ. ಸೊ ದಿಸ್ ಇಸ್ ಯೋರ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಕೋಟ್, ದಟ್ ಇಸ್ ಶೆಫ್ ಕೋಟ್ ಫಾರ್ ದ ವಿನ್ನರ್ ಆಫ್ ಟುಡೇಸ್ ಟೈಟಲ್. ಸೊ ಇವಾಗ ಎಲ್ರಿಗೂ ಬ್ಲ್ಯಾಕ್ ಇದೆ, ಒಬ್ರು ಮಾತ್ರ ಈ ಒಂದು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಕೋಟ್ ಅನ್ನ ಪಡಿತಾರೆ. ಸೊ ಎಲ್ರಿಗೂ ಅಷ್ಟೇ. ಸೊ ಈ ಒಂದು ಟೈಟಲ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಇವತ್ತು. ಸೊ ಆ ಒಂದು ಟೈಟಲ್, ಈ ಒಂದು ಮಾಸ್ಟರ್ ಕ್ಲಾಸ್ ಶೆಫ್ ಕೋಟ್, ವೈಟ್ ಶೆಫ್ ಕೋಟ್ ಯಾರಿಗೆ ಸಿಗುತ್ತೆ? ಸೊ ಕಾದು ನೋಡ್ಬೇಕಾಗತ್ತೆ. ಸೊ ಇವತ್ತಿನ ರೌಂಡ್ ಬಗ್ಗೆ ನಿಮ್ಮೆಲ್ರಿಗೂ ಹೇಳುವಂತ ಹೊತ್ತು. ಮೇನ್ ಕೌಂಟರ್ ಅಲ್ಲಿ 4 ಟ್ರೇ ಇದೆ, 4 ಬಾಕ್ಸಸ್ ಇದೆ, ಫಿಲ್ಡ್ ವಿತ್ ಇಂಗ್ರೀಡಿಯೆಂಟ್ಸ್, ಫಿಲ್ಡ್ ವಿತ್ ವೆರಿ ಕಲರ್ಫುಲ್ ಇಂಗ್ರೀಡಿಯೆಂಟ್ಸ್. ಸೊ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಬಾಕ್ಸ್ ನಿಮಗೆ ಸೇರುತ್ತೆ. ಸೊ ಅದರಲ್ಲಿ ನೀವು ಇವತ್ತು ಫುಲ್ ಕೋರ್ಸ್ ಮೀಲನ್ನ ಮಾಡಬೇಕು. ಸೊ ಯೂಸಿಂಗ್ ದಿಸ್ ಇಂಗ್ರೀಡಿಯೆಂಟ್ಸ್ ಯು ನೀಡ್ ಟು ಡೂ ಅ ಫುಲ್ ಕೋರ್ಸ್ ಮೀಲ್. ಅರ್ಥ ಆಯ್ತಾ? ಸೊ ದಟ್ ಈಸ್ ಯೋರ್ ಗ್ರ್ಯಾಂಡ್ ಫಿನಾಲೆ ಚಾಲೆಂಜ್. ಸೊ ಪ್ರತಿಯೊಂದು ಬಾಸ್ಕೆಟಲ್ಲೂ ಹೆಸರನ್ನು ಹಾಕಿದ್ದೇವೆ. ಸೊ ಯಾವ ರೀತಿಯ ಐಟಮ್ಸ್ ಅನ್ನ ಇಟ್ಟಿದ್ದೇವೆ ಅಂತ. ಸೊ ಅದರಲ್ಲಿ ಅದು ಏನು ಕುಸೀನ್ ಅಂತ ಅದರಲ್ಲಿ ಹಾಕಿದ್ದೇವೆ. ಸೊ ಅದನ್ನ ನೀವು ನೋಡ್ಬೋದು. ಸೊ ಅದರ ಪ್ರಕಾರ ನೀವು ಅಡುಗೆಯನ್ನ ಮಾಡ್ಬೋದು. ಸೊ ಇಲ್ಲಿ 4 ಬಾಕ್ಸ್ ನಿಮ್ಮ ಮುಂದೆ ಇದೆ. ಸೊ ಐ ಥಿಂಕ್ ಲೇಡೀಸ್ ಫಸ್ಟ್. ಫಾತಿಮಾ, ನೀವು ಮುಂದೆ ಬನ್ನಿ, ಕಮ್ ಫಾರ್ವರ್ಡ್. ಸೊ ವಿಲ್ ಹ್ಯಾವ್ ಟು ಸಿ ವಿಚ್ ಯು ವಾಂಟ್. Randomly you can pick one box, but before that you have a small task. ಒಂದು ಸಣ್ಣ ಟಾಸ್ಕ್ ಇದೆ. ಸೊ ಆ ಟಾಸ್ಕ್ ಏನು ಅಂತ ಹೇಳಿದ್ರೆ, ನೀವು ಈ ಬಾಸ್ಕೆಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಸೊ ಯು ನೀಡ್ ಟು ಇಂಟರ್ಚೇಂಜ್. ನಾವು 1 2 3 4 ಇದೆ, ನಿಮಗೆ ಹೇಗೆ ಬೇಕು ಹಾಗೆ ಅದನ್ನ ಇಂಟರ್ಚೇಂಜ್ ಮಾಡ್ಬೋದು ಮ್ಯಾಟ್ ಮೇಲ್ಗಡೆ. ಸೊ ಯು ನೀಡ್ ಟು ಪ್ಲೇಸ್ ಇಟ್ ಇನ್ ದ ಮ್ಯಾಟ್, ಬಟ್ ಯು ನೀಡ್ ಟು ಇಂಟರ್ಚೇಂಜ್ ಆಲ್ ದ ಬಾಸ್ಕೆಟ್ಸ್. ಸೊ ಬನ್ನಿ ಫಾತಿಮಾ ಅವರೇ. ಸೊ ಚೇಂಜ್ ಮಾಡಿ ಆಗಿದೆ. ಸೊ ಎಲ್ಲ ಶಫಲ್ ಆಗಿದೆಯಾ? ಸೊ ನೌ ಇಟ್ಸ್ ಟೈಮ್ ಫಾರ್ ಯು ಟು ಚೂಸ್ ಎನಿ ಒನ್ ಆಫ್ ದ ಬಾಕ್ಸ್ ಅಂಡ್ ಕೀಪ್ ಇಟ್ ಇನ್ ಯೋರ್ ಪ್ಲೇಸ್. ಸೊ ದಟ್ ಈಸ್ ಫಾರ್ ಯು. ಸೊ ಫಾತಿಮಾ ಅವರು ಒಂದು ಬಾಕ್ಸ್ ಅನ್ನ ಪಿಕ್ ಮಾಡಿದ್ದಾರೆ. ಸೊ ಅದರಲ್ಲಿ ಹೆಸರಿದೆ. ಫಾತಿಮಾ ಅವರೇ, ಯು ಕ್ಯಾನ್ ಸಿ ವಾಟ್ ಕುಸೀನ್ ಇಸ್ ದ್ಯಾಟ್. ಏನದು? ನಾರ್ತ್ ಇಂಡಿಯನ್ ಕುಸೀನ್ ಅವರಿಗೆ ಸಿಕ್ಕಿದೆ. ಸೊ ಯು ನೀಡ್ ಟು ಡೂ ಅ ನಾರ್ತ್ ಇಂಡಿಯನ್ ಫುಲ್ ಕೋರ್ಸ್ ಮೀಲ್ ಯೂಸಿಂಗ್ ದೋಸ್ ಇಂಗ್ರೀಡಿಯಂಟ್ಸ್. ಓಕೆ. ಸೊ ಹಾಗೇನೆ ಇಲ್ಲಿ ಇವಾಗ ಬಾಕಿ ಐ ಥಿಂಕ್ ವಿಲ್ ಕಾಲ್ ಆಶಿಕ್. ಆಶಿಕ್, ಪ್ಲೀಸ್ ಸೆಲೆಕ್ಟ್ ಒನ್ ಬಾಕ್ಸ್ ಫ್ರಮ್ ದಿಸ್. ಒಂದನ್ನು ನೋಡಿ ಸೆಲೆಕ್ಟ್ ಮಾಡ್ಬೋದು ಯಾವುದು ಬೇಕು ಅಂತ. ಸೊ ನಿಮ್ಮ ನಂಬರ್ ಎಷ್ಟು ಫಾತಿಮಾ ಅವರೇ? 2. ನೀವು ಪಿಕ್ ಮಾಡಿರುವಂಥ ಸ್ಪೇಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯು ಗೋ ಫಾರ್ ದಟ್. ಓಕೆ, ಟೇಕ್ ಇಟ್ ಟು ಯುವರ್ ಪ್ಲೇಸ್. ಸೊ ಯಾವ ಕುಸೀನ್ ನಿಮಗೆ ಸಿಕ್ಕಿದೆ ಅಂತ ನೋಡ್ಕೊಳ್ಳಿ. ಥಾಯ್. ಸೊ ಅವರಿಗೆ ಸಿಕ್ಕಿರುವಂಥ cuisine, that is Thai cuisine. So remaining 2, I think Shushma Shet, you have 2 left here, you can select one. You go for that? Okay. Please keep it in your place. So ಅದರಲ್ಲಿ ಏನು ಹಾಕಿದ್ದೇವೆ ಅಂತ ನೋಡಿ. So which cuisine did you select? Chinese. So Chinese cuisine ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. So we'll see. ಓಕೆ. ಸೊ ರಿಮೈನಿಂಗ್ ಮನೋಜ್, ನಿಮ್ಗೆ ಒಂದೇ ಬಾಕಿ ಇದೆ. ಸೊ ಯು ಹ್ಯಾವ್ ಟು ಪಿಕ್ ದಿಸ್. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಯೋರ್ ಪ್ಲೇಸ್. ಸೊ ಏನು ಸಿಕ್ಕಿದೆ? ಕಾಂಟಿನೆಂಟಲ್. ಸೊ ಕಾಂಟಿನೆಂಟಲ್ ಕುಸೀನ್ ಅನ್ನ ಮನೋಜ್ ಅವರು ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ 4 ಜನ ಕಂಟೆಸ್ಟೆಂಟ್ಸ್ 4 ಡಿಫ್ರೆಂಟ್ ಬಾಕ್ಸಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇನ್ನೇನು ಕುಕಿಂಗ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಆಗಬೇಕು.
ಆದರೆ ರೆಡಿ ಆಗುವಂತಿಲ್ಲ. ಯಾಕಂತ ಹೇಳಿದ್ರೆ ಬಾಕ್ಸ್ ಹೋಗಿದೆ, ಮ್ಯಾಟ್ ಇಲ್ಲಿಯೇ ಇದೆ. ಸೊ ದೇರ್ ಈಸ್ ಅ ಮ್ಯಾಟ್ ಬಿಲೋ ಆಲ್ ದ ಬಾಸ್ಕೆಟ್ಸ್. ಸೊ ದೇರ್ ಈಸ್ ಅ ಸ್ಮಾಲ್ ಟ್ವಿಸ್ಟ್ ಹಿಯರ್. ಸೊ ಹೂ ಪಿಕ್ ದ ಬಾಕ್ಸ್ ಫಸ್ಟ್? ಐ ಥಿಂಕ್ ಸಲ್ವಾ. ಸೊ ಪ್ಲೀಸ್ ನೀವು ಯಾವ ಕಡೆ ಅಂತ ತೆಗೆದಿದ್ದೀರಾ? ಫ್ರಮ್ ಹಿಯರ್? ಆರ್ ಯು ಶೋರ್? ಡೆಫಿನೆಟ್ಲಿ 100%? ಸೊ ಪ್ಲೀಸ್ ಓಪನ್ ದ ಮ್ಯಾಟ್. That box belongs to Sushma Sheth. ಸೊ ನೀವು ಸೆಲೆಕ್ಟ್ ಮಾಡಿದಂಥ ಬಾಕ್ಸ್ ನಿಮಗಲ್ಲ, ಸುಷ್ಮಾ ಶೇಟ್ ಅವರಿಗೆ. ಸೊ ಪ್ಲೀಸ್ ನಿಮ್ಮ ಬಾಸ್ಕೆಟನ್ನು ಅವ್ರಿಗೆ ಕೊಡಿ. ಸೊ ನಿಮ್ಮ ಬಾಸ್ಕೆಟನ್ನು ಅಲ್ಲೇ ಇಟ್ಕೊಳ್ಳಿ. ಸೊ ಹೂ ಸೆಲೆಕ್ಟೆಡ್ ನೆಕ್ಸ್ಟ್? ಆಶಿಕ್. ಸೊ ಫ್ರಮ್ ವೇರ್ ಡಿಡ್ ಯು ಸೆಲೆಕ್ಟ್? ಎಸ್, ದ್ಯಾಟ್ ಒನ್ ಓನ್ಲಿ. ಎಸ್, ಪ್ಲೀಸ್ ಓಪನ್. Fatima, Salwa, so you're getting Thai cuisine. So please take this basket for you. So you wanted the one which you selected only, or are you happy with Thai? I'm okay. But I thought it would be good. So it would be good. Okay, okay. So that is a twist here. Yeah, that's so what. Grand finale twist anna kottideve. So remaining with the Sushma Sheth, which did you take? So please open the mat. ಮನೋಜ್ ಅವರಿಗೆ ಆ ಬಾಕ್ಸ್ ಹೋಗ್ತಾ ಇದೆ. ಸೊ ಆ್ಯಂಡ್ ಮನೋಜ್, ನಿಮ್ಮ ಬಾಕ್ಸ್ ಯಾರಿಗೆ ಹೋಗುತ್ತೆ? ಸೊ ನೋಡ್ಬೇಕಂತ ಇಲ್ಲ, ಆದರೂ ನೋಡಿ. ಆಶಿಕ್, ಸೊ ಅವರಿಗೆ ನಿಮ್ಮ ಬಾಕ್ಸನ್ನು ಕೊಡ್ಬೋದು. ಸೊ ಇಲ್ಲಿ ಒಂದು ಸಣ್ಣ ಗೇಮ್ ಇತ್ತು. ಸೊ ಅವರು ಸೆಲೆಕ್ಟ್ ಮಾಡಿದಂಥ ಬಾಕ್ಸ್ ಅವರಿಗಲ್ಲ, ಅವರು ಬೇರೆ ಯಾರಿಗೂ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಬೇರೆ ಯಾರೋ ಸೆಲೆಕ್ಟ್ ಮಾಡಿದಂಥ ಬಾಕ್ಸ್ ಅವರಿಗೆ ಸಿಕ್ಕಿದೆ. ಸೊ ಅವರಿಗೆ ಸಿಕ್ಕಿದಂಥ ಈ ಒಂದು ಬಾಕ್ಸಲ್ಲಿ ಅವರ ಇವತ್ತಿನ ಚಾಲೆಂಜ್ ಇದೆ. ಸೊ ದಟ್ ಈಸ್ ಗ್ರ್ಯಾಂಡ್ ಫಿನಾಲೆ ಚಾಲೆಂಜ್. ಯು ವಿಲ್ ಹ್ಯಾವ್ ಟು ಮೇಕ್ ಅ ಫುಲ್ ಕೋರ್ಸ್ ಮೀಲ್ ವಿತ್ ದ ಇಂಗ್ರೀಡಿಯೆಂಟ್ಸ್ ಗಿವನ್ ಟು ಯು. ಸೊ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಸ್ಟೈಲನ್ನು ಕೊಟ್ಟಿದ್ದೇವೆ. ಸೊ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಕೇವಲ 60 minutes ಆಫ್ ಟೈಮ್. ಬರೀ 1 ಗಂಟೆ ಸಮಯ ಮಾತ್ರ. ಸೊ ಈ ಒಂದು ಟೈಮಲ್ಲಿ ನೀವು ಇವತ್ತಿನ ಗ್ರ್ಯಾಂಡ್ ಫಿನಾಲೆ ಕುಕಿಂಗ್ ರೌಂಡನ್ನು ಕಂಪ್ಲೀಟ್ ಮಾಡಬೇಕು. ಸೊ ಆರ್ ಯು ಆಲ್ ರೆಡಿ? ಆಗತ್ತಾ 1 ಅವರಲ್ಲಿ? ಸೊ ಆಗಲೇಬೇಕು. ದಟ್ ಈಸ್ ದ ಚಾಲೆಂಜ್. ಸೊ ಇದುವರೆಗೆ ನೀವು ಮಾಡಿದ್ದೀರಾ. ಸೊ ಕ್ವಿಕ್ ಕ್ವಿಕ್ ಕ್ವಿಕ್, ಇವತ್ತಂತೂ ತುಂಬಾನೇ ಕ್ವಿಕ್. ಓಕೆ, ರೆಡಿ? ಸೊ ನಿಮ್ಮ 1 ಗಂಟೆಯ ಕಾಲಾವಕಾಶ ಇದೀಗ ಶುರು. ಎಸ್ ಆಶಿಕ್, ಗ್ರ್ಯಾಂಡ್ ಫಿನಾಲೆ ರೌಂಡ್, ಗ್ರ್ಯಾಂಡ್ ಫಿನಾಲೆ ಕಿಚನ್ ಅಲ್ಲಿ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಶೆಫ್ ಕೋಟ್ ಅನ್ನು ಹಾಕ್ತಾ ಕುಕಿಂಗ್ ಮಾಡ್ಲಿಕ್ಕೆ? ಹೌ ಎಕ್ಸೈಟೆಡ್ ಆರ್ ಯು? ಸೊ ಇವತ್ತಿನ ನಿಮ್ಗೆ ಸಿಕ್ಕಿರುವಂತ ಬಾಕ್ಸ್ ಯಾವುದು? ಕಾಂಟಿನೆಂಟಲ್. ಸೊ 1 hour ಅಲ್ಲಿ ಕಾಂಟಿನೆಂಟಲ್ ಫುಲ್ ಕೋರ್ಸ್ ಮೀಲ್. ಕ್ಯಾನ್ ಯು ಡೂ? ಯು ವಿಲ್ ಟ್ರೈ ಯುವರ್ ಬೆಸ್ಟ್. ಸೊ ಬ್ಲ್ಯಾಕ್ ಇಂದ ವೈಟ್ ಆಗತ್ತಾ ಇವತ್ತು? ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಅದನ್ನ ನೀವು ಪಡ್ಕೋಬೇಕು ಅಂತ ಇದ್ರೆ ಇವತ್ತಿನ ರೌಂಡ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಸೊ ಪ್ಲೀಸ್ ಗೋ ಅಹೆಡ್. ಜಸ್ಟ್ ಫಾತಿಮಾ, ಸೊ ಫೈನಲಿ ಯು ಆರ್ ಇನ್ ದ ಗ್ರ್ಯಾಂಡ್ ಫಿನಾಲೆ ಕಿಚನ್. So how different is this episode, I mean this grand finale round and all the previous rounds? The difference is that just one step closer and I have to try my best. So what have you got? Thai. Thai. So have you tried Thai till now? Thai cuisine anna madidira illi No, I vargu? didn't. So this is your first try? Yeah. So what is your plan now? I'm making a Thai soup. Okay. And a Thai fried rice. Thai fried rice and dessert I have not decided. Yes, and Manoj, 1 hour time matra. Ivattu kuda time is very 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 important. So you are in the very final stage. So no scope for mistakes at all. Manoj. Yes. Okay. So what have you got? Chinese? Chinese. So Chinese, what do you think? Is it easy? Kind of.
ಕೈಂಡ್ ಆಫ್ ಈಸಿ. ಸೊ ಚೈನೀಸ್ ರೆಸಿಪಿ ನಾವು ತಿಂತಾ ಇರ್ತೇವೆ, ಚೈನೀಸ್ ಫಾಸ್ಟ್ ಫುಡ್ ಅದು ಇದು ತಿಂತಾ ಇರ್ತೇವೆ. ಐ ಥಿಂಕ್ ಇಟ್ ವುಡ್ ಬಿ ಅ ಲಿಟಲ್ ಈಸಿ ಪ್ಲೇ. Yeah, but things what we get here is not exactly Chinese. Not exactly easy, Okay. Sushma Shet avare, finally from home to this kitchen, and in this kitchen in the final round. So how nice was this journey? So finals ge bartira anta enadru hopes itta when you came for the audition with your donuts? ಫಸ್ಟ್ ಇರಲಿಲ್ಲ, ಇರ್ಲಿಲ್ಲ. ಆಡಿಷನ್ ರೌಂಡ್ ಅಲ್ಲಿ ಇತ್ತು. Audition round ಅಲ್ಲಿ ಇತ್ತಾ? Okay. Maybe ಅಂತ. So you were confident that you could impress the judges with your donuts. Yeah. So finally final round ಬಂದಿದೆ, ನಿಮಗೆ ಡೋನಟ್ಸ್ ಮಾಡುವಂತ ಚಾನ್ಸ್ ಸಿಗ್ಲೇ ಇಲ್ಲ. So today you are doing what is your North Indian. North Indian. Wow. So North Indian I think it is easy again. ಅದೇ ಸಲ್ವಾ ಅವರು ಪಿಕ್ ಮಾಡುವಾಗ ನಾನು ಹೇಳ್ತಿದ್ದೆ ಅದು ಸಿಕ್ಕಿದ್ರೆ So ಒಳ್ಳೆ ಇತ್ತು ಅದು ಅಂತ. ಸಿಕ್ಕಿದ್ರೆ ಒಳ್ಳೆ ಇರ್ತಿತ್ತು ಅಂತ. So Luckily ನಿಮಗೂ ಅದೇ- ಕೂಡ ದೇವರು ತಥಾಸ್ತು ಅಂತ ಹೇಳಿದ್ದಾರೆ. So you are getting the same what you have choose. Come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. So finally, this is the masterclass grand finale kitchen. So I am really very sad because until now the flavors, the aroma from everywhere, I think my stomach was getting filled only with the, the aroma of this. While seeing, when you were giving to taste, looking at my condition, please taste Nikhil. So ಈತ್ ದಿನತ ಈ ಒಂದು ಕಿಚನ್ ಡಿಯಾನ ತೂಯಿನಿ ಒಂಜಿ ಸ್ಪೆಷಾಲಿಟಿ ಪಂಡ ಅವೇ. A lot of varieties, a very lot of varieties. I think I'm very sad to leave this kitchen actually. ಸೊ ನಿಮ್ಮ ಇವತ್ತಿನ ಫುಲ್ ಕೋರ್ಸ್ ಮೀಲ್ ಮಾಡಲಿಕ್ಕೆ ಇರುವಂಥ ಸಮಯ ಕೇವಲ 1 ಗಂಟೆ ಮಾತ್ರ, 60 minutes ಓನ್ಲಿ. ಸೊ ಅದರ ಒಳಗಡೆ ನಿಮ್ಮ ಮೀಲ್ಸ್ ಇಲ್ಲಿ ರೆಡಿ ಆಗಿರಬೇಕು, ನಮ್ಮ ತೀರ್ಪುಗಾರರ ಮುಂದೆ ನೀವು ಪ್ರೆಸೆಂಟ್ ಮಾಡಿರಬೇಕು. ಸೊ ಓನ್ಲಿ 1 hour ಟೈಮ್. This is called glass noodle, huh? Glass noodle. Yeah. Made of rice. Like I want something. Cut with the knife. ಸೊ ನೂಡಲ್ಸ್ ಮಾಡ್ತಾ ಇದ್ದೀರಾ? ಹೌದು. ಸೊ ಚೈನೀಸ್ ಅಂದರೆ ನೂಡಲ್ಸ್ ಬೇಕೇ ಬೇಕು. ಸೊ ಐ ಥಿಂಕ್ ಚೈನೀಸ್ ರೆಸಿಪೀಸ್ ಆರ್ ಇನ್ಕಂಪ್ಲೀಟ್ ವಿದೌಟ್ ನೂಡಲ್ಸ್. Rice also can be made. Mess. See, this is a mess. This thing is not even cutting. You put it directly, automatically. Yeah. It will come automatically. Yeah. I'm scared that water might get splashed or something. Yes. I want so much quantity. Did you put the oil? No, I didn't put that. I'm going to put now a bit salt. ಸರ್ ಗ್ಲಾಸ್ ನೂಡಲ್ಸ್ ಒಂದು ಪಂಡೇರು ದಾಯ ಅಂತ ಪಂಪೇರು ಅವು ಗ್ಲಾಸ್ ಅಲ್ಲಿ ಗ್ಲಾಸ್ ತಲಕ ಟ್ರಾನ್ಸ್ಪರೆಂಟ್ ಉಂಟು. ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್? ರೈಸ್. Transparency, how can we get with that rice? Rice color. Clear white color. Yeah. So ಈ ಕಡೆ Chinese, Thai, North Indian, continental. Wow. Today also flavors का treat हो रहा है. Flavor is coming from. Definitely, yes. Lemongrass and Thai curry flavor. Lemongrass and Thai curry. Thai curry. The aroma is really, really nice, hitting the nose too hard actually. ಎರಡು ಕೈಯಲ್ಲಿ ಮಾಡ್ತಾ ಇದ್ದೀರಾ ಇವತ್ತು? 1 hour ಅಲ್ಲಿ ಎರಡು ಕೈಯಲ್ಲಿ ಮಾಡ್ತಾ ಇದ್ದಾರೆ ಸುಷ್ಮಾ ಶೆಟ್ ಅವರು. ಮುಗಿಲೇಬೇಕು. ಸೊ ಫುಲ್ ಕೋರ್ಸ್ ಮೀಲ್ ಮಾಡಬೇಕು ನೀವು.
రోజు ఫుల్ అవుతుంది నన్ను కొత్త నాలుగు తీర్తు అదే ಬೇಗ ಹೊಡೋಣ ಮಲ್ಪಡೆ ಹಾಕ್ಬಿಡು. So if you had one more burner here, you could have kept it here also, right? Yeah. So all the 3 is filled now. ಸೊ ಜಾಗ ಸಾಕಾಗ್ತಿಲ್ಲ ಅವರಿಗೆ. ಸೊ ಇಲ್ಲಿ ಇನ್ನೊಂದು ಎಲ್ಲಿ ಇಡೋದಂತ ನೋಡ್ತಾ ಇದ್ದಾರೆ. ಸೊ ಅಷ್ಟು ಟೆನ್ಷನಲ್ಲಿ ಅಷ್ಟು ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ ನಮ್ಮ ಫಾತಿಮಾ ಸಲ್ವಾ ಅವರು. ಸೊ ಅವರಿಗೆ ಸಿಕ್ಕಿರುವಂಥ ಥಾಯಿ ಕುಸಿನ್ ಏನಿದೆ ಸೊ ಅದನ್ನು ನೀಟಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅಲ್ಲಿ ಅವರಿಗೆ ತುಂಬಾ ಐಟಮ್ಸನ್ನು ಕೊಟ್ಟಿದ್ದೇವೆ ನಾವು. ಅಲ್ಲಿ ಟ್ರಾನ್ಸ್ಪರೆಂಟ್ ಅದು ಡೆಫಿನೆಟ್ಲಿ ವೆರಿ ನೈಸ್. ಸೊ ಒಂದು ದಿಕ್ಕು ಜಾಂದ ಹೋಟೆಲ್. ಸೊ ವಿ ಆಲ್ವೇಸ್ ಸಿ ಇನ್ ವೈಟ್ ಒಂದು ಟ್ರಾನ್ಸ್ಪರೆಂಟ್ ಉಂಟು ಯಾನ್ ತೂತು ಜೀಪ್ನೆಟ್ ಅವು ಹೋಟೆಲ್ ಓಷನ್ ಗ್ರೇಡೆಡ್ ಹೋಟೆಲ್ಸ್ ತಿಕ್ಕೊಂಡು ಇಂಚಿನ ಸೊ ನಾರ್ಮಲ್ ಹೋಟೆಲ್ಸ್ ಬೇರೆ ಸಾಧ್ಯ ಹೆಚ್ಚು. ಸೊ ವೆರಿ ನೈಸ್ ಟ್ರಾನ್ಸ್ಪರೆಂಟ್ ಅದುಂಡು. ಸೊ ಗ್ಲಾಸ್ ಲಕೊಂಡು ಸೊ ಟ್ರೈ ಮಲ್ಪೊಡೆ. ಸೊ ಐ ಥಿಂಕ್ ಮೆರ್ನ ಚೈನೀಸ್ ಗ್ಲಾಸ್ ನೂಡಲ್ಸ್ ಎಂಚ ಬರ್ಕೊಂಡು ಅಂತ ಓಡು. ಸೊ ಆ್ಯಪಲ್ ಮತ್ತು ದಾಯಿಗ ಎಂಚ ಫ್ಲೇಮ್ಡ್ ಒಂದು ಮಲ್ತೊಂದು ಆ್ಯಪಲ್ನ ಅವ್ರು ಕರೆಕ್ಟ್ ತಿಂತೀನಿ ಆತ ಇದು ಯಾವ್ದು ಡೆಸರ್ಟ್ ಮತ್ತೊಂದು ಡೆಸರ್ಟ್ ಮತ್ತೊಂದು. ಸೊ ಆ್ಯಪಲ್ ಅವರಿಗೆ ತಿಕ್ಕಿನ ಕಾಂಟಿನೆಂಟಲ್ ಸ್ಟೈಲ್ ಇಡ್ ಆ್ಯಪಲ್ ದ ಡೆಸರ್ಟ್. ಹಾಂ ಆ್ಯಪಲ್ ದ ಡೆಸರ್ಟ್. ಚೆಕ್ ಫಸ್ಟ್ ದ ನ್ಯೂಸ್ cinnamon no so this cinnamon powder here 2 main course ಅಲ್ಲ ಸರ್ ಇದು ಒಂದು ಮಲೈ ಟಿಕ್ಕ ಮಾಡ್ತೇವೆ ಅದು. what are you going to make basil for the noodles. ಸೊ ಹೋಮ್ ಕುಕ್ಸ್ ಕೊಟ್ಟಿರುವಂಥ ಇಂಗ್ರೀಡಿಯೆಂಟ್ಸ್ ಇಂದ ಏನೋ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿಯನ್ನ ಮಾಡ್ತಾ ಇದ್ದೀರಾ. ಆದರೆ ಫೈನಲಿ ಒಂದು ಸಸ್ಪೆನ್ಸ್ ಇದೆ ನಿಮಗೆ. ಎಂಡ್ ಆಫ್ ದ ಡೇ ದೆರ್ ಈಸ್ ಒನ್ ಮೋರ್ ಸಸ್ಪೆನ್ಸ್ ಫಾರ್ ಯು. ಸೊ ಕಾಂಟೆಸ್ಟೆಂಟ್ಸ್ 20 minutes ಆಲ್ರೆಡಿ ಮುಗಿದಿದೆ. ಸೊ 20 ನಿಮಿಷ ಆಲ್ರೆಡಿ ಮುಗಿದಾಗಿದೆ. ಸೊ ಯು ಹ್ಯಾವ್ ಓನ್ಲಿ 40 minutes ಲೆಫ್ಟ್ ವಿತ್ ಯು. So only very last 40 minutes. So please be quick, all of you. So full meal ಮಾಡಬೇಕು ಇವತ್ತು. ಸೊ ಅದಕ್ಕೆ ಸಿಗ್ತಾ ಇರುವಂಥ ಸಮಯ 1 hour ಮಾತ್ರ. ಸೊ ಎಂಡ್ ಆಫ್ ದ ಡೇ ನಿಮ್ಮ ರೆಸಿಪಿ ನಿಮ್ಮ ಪ್ಲೇಟಲ್ಲಿ ಇರಬೇಕು. ಸೊ ಪ್ಲೇಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕೀಪಿಂಗ್ ಯೋರ್ ಕಿಚನ್ ಕೌಂಟರ್ಸ್ ಆಸ್ ಕ್ಲೀನ್ ಆಸ್ ಪಾಸಿಬಲ್. ಸೊ ಮಿನಿಮಲ್ ವೇಸ್ಟೇಜ್. ಸೊ ಇದೆಲ್ಲ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ನೀವು. Very nice style. What is it called? tossing. So we say coin toss, the same toss. Right. So ನಮಗೆಲ್ಲ ಆಟ ಆಡಬೇಕಿದ್ರೆ ಟಾಸ್ ಮಾಡ್ತೀವಿ, ಕಾಯಿನ್ ಅನ್ನು ಹಿಡ್ಕೊಂಡು ಟಾಸ್ ಮಾಡ್ತೀವಿ. So this is tossing of the pan. Yeah. Tossing of the vegetable or any item. Any item. So ಹೀಗೆ ಟಾಸ್ ಮಾಡಬೇಕಿದ್ರೆ ಹೀಗೆ. ಸೊ ನಾವೆಲ್ಲ ಟಾಸ್ ಮಾಡಿದ್ರೆ ಅರ್ಧ ಐಟಮ್ ಕೆಳಗಡೆ ಇರ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಓನ್ಲಿ. ಸೊ ಇದೆಲ್ಲ ಮಾಡಬೇಕಿದ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಸುಮ್ಮನೆ ಮನೇಲಿ ಮಾಡಕ್ಕೆ ಹೋಗಬೇಡಿ. Carefully do over. It's more soya sauce, huh? More soya. Yeah. More soya sauce. He's going to make barfi. Barfi. Khova barfi. Chef, this is very tough for me. ಮಸ್ತ್ ಕಷ್ಟ ಒಂದುಂಟು ಎಂಕ್ ಆಮೇಟ್ ನಾರ್ತ್ ಇಂಡಿಯನ್ ನಮಗೆ ನಿಮ್ಮ ಮುಲ್ಪ ನಾರ್ತ್ ಇಂಡಿಯನ್ ಅಲ್ಪ ಚೈನೀಸ್ ಒಂದು ಅವು ಒಂದು. ಸೊ ಇಂಕ್ ಓ ಚೂಸ್ ಮಾಡ್ಬಿಡೋದು ಗೊತ್ತಾವಂದಿಚ್ಚಿ ದಾದ ಮಾಡ್ಬಿಡಿ ಯಾರು ಭಾರಿ ಕಷ್ಟ ಒಂದುಂಟು. ಓ ಹಿರೇಗೆ ಅವೇ ಪ್ರಾಬ್ಲಮ್ ಇತ್ತೆ ಆಯ್ನಿ ಪ್ರಾಬ್ಲಮ್ ಆಗೋಯ್ತೆ. ರಿಯಲಿ ಲುಕಿಂಗ್ ವೆರಿ Food is never ending. Food is never ending. So that is true. I always try to diet, but when I see the food like this, no, I'll do it from tomorrow. Automatically come up. So no diet, nothing.
ಏನಿದು ಗುರ್ಜಿಯಾ? ಇಲ್ಲ, ಚಿಕನ್ ಮೀನ್ಸ್ ಅದು. ಚಿಕನ್ ಮೀನ್ಸ್ ಸೊ ಅದು ಏನು ಗುರ್ಜಿದೆ ನೀವು ತೆತ್ತಿದ. ಸೊ ಆಲ್ ದ ಹೋಮ್ ಕುಕ್ಸ್, ಅರ್ಧ ಟೈಮ್ ಮುಗಿದಿದೆ. ಸೊ ಹಾಫ್ ಎನ್ ಅವರ್ ಇಸ್ ಡನ್. ಸೊ ಯು ಓನ್ಲಿ ಲೆಫ್ಟ್ ವಿತ್ ದ ಲಾಸ್ಟ್ 30 minutes. ಸೊ ಅರ್ಧ ಗಂಟೆ ಬಾಕಿ. ಸೊ ಹಾಫ್ ಕುಕಿಂಗ್ ಪ್ರಾಸೆಸ್ ಆಗಿರ್ಬೇಕಿತ್ತು. ಸೊ ಇನ್ನು ಉಳಿದಿರೋದು ಬರೀ ಅರ್ಧ ಗಂಟೆ ಮಾತ್ರ. ಸುಷ್ಮಾ ಅವರೇ, ನನಗಂತೂ ತುಂಬಾ ಕಷ್ಟ ಆಗ್ತಿದೆ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ನೋಡಬೇಕಿದ್ರೆ ಮನೆಯಲ್ಲಿ ಆಗ್ತಿದ್ರೆ ಹೀಗೆ ಒಂದು ಸ್ಪೂನ್ ಎಲ್ಲ ಹಾಕಿ ಟೇಸ್ಟ್ ಮಾಡಿ ಹೋಗಬೇಕಿತ್ತು ನಾನು. ಸೊ ಇಲ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ. ಸೊ ಶೆಫ್ ಓಡಿಸ್ತಾರೆ ನನ್ನ. ಸೊ ಅವನು ಪರಿಮಳ ಏನಿದೆ ಟೆಂಪ್ಟ್ ಮಾಡ್ತಾ ಇದ್ದಾರೆ ನನ್ನ. ಸೊ ಡೆಸರ್ಟ್ ಅದ್ರ ಮೇಲೆ ಗೀ ಎಲ್ಲ ಸಖತ್ತಾಗಿದೆ. Malai kebab here, this dessert, what is this called? Barfi. Barfi. Here something is happening. Cashew, chicken cashew. Chicken cashew. Again, rich gravy. Very rich food here in this counter, I think. Sushma, time kuda High calorie food. ಹೋಗ್ತಾ ಇದೆ. ಹೈ ಕ್ಯಾಲರಿ ಫುಡ್ ಮಾಡ್ತಾ ಇದ್ದೀರಾ, ಹೈ ಆಗಿ ಮಾಡಿ. ಸೊ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಫ್ರಮ್ ಆಲ್ ಆಫ್ ಯು. ಎಷ್ಟು ಟೈಮ್ ಉಂಟು? ಎಷ್ಟು ಟೈಮ್ ಇದೆ ಅಂತ ಹೇಳಬೇಕಾ? ಹೇಳಿದ್ರೆ ಟೆನ್ಷನ್ ಆಗ್ತೀರಾ ನೀವು? ಇಲ್ಲ, ಹಾ? ಹೇಳ್ಬೇಕು. ನಾವು ಪ್ರಿಪೇರ್ ಲಾಸ್ಟ್ 2 minutes ಇರಬೇಕಿದ್ರೆ ಹೇಳ್ತೇವೆ. ಇಲ್ಲ, ಪ್ಲೀಸ್. ಸೊ ಇವಾಗಲೇ ಹೇಳಿದ್ರೆ ಮತ್ತೆ ಟೆನ್ಷನ್ ಆಗಿ ನೀವು ಕುಕ್ ಮಾಡಲಿಲ್ಲ ಅಂದ್ರೆ. ಓಕೆ, ಸೊ ಕಂಟೆಸ್ಟೆಂಟ್ಸ್ 40 minutes ಆಗಿದೆ, 20 minutes ಬಾಕಿ. ಸೊ 20 minutes ಓನ್ಲಿ ಲೆಫ್ಟ್ ಫಾರ್ ಯೋರ್ ಫೈನಲ್ ಪ್ರಾಸೆಸ್. ಸೊ ಏನೇ ಇದ್ರು ಈ ಒಂದು 20 ನಿಮಿಷದ ಒಳಗಡೆ ಆಗಲೇಬೇಕು. ಸೊ ಫುಲ್ ಆಗಿ ಮೇನ್ ಕೋರ್ಸ್ ಹೆವಿ ಮೀಲ್ ಇವತ್ತು ರೆಡಿ ಆಗಬೇಕು. ಸೊ 4 ಸ್ಟೈಲ್ 4 ಪ್ಲೇಟ್. This is aromatic powder. Yeah. Actually, This is used for instead of MSG, monosodium glutamate. Time. It's enhance your taste. It is enhance your taste. Yeah, that's okay. ಸೂಪ್ ಮಾಡ್ಕೊಂಬಿಲ್ಲ ನಾನು. ಸೂಪ್ ಗ್ರೇವಿಯಾ? ಗ್ರೇವಿ ಐತೆ? Noodles. ಮುಂದೆ ನೂಡಲ್ಸಾ? The main course is pending. ನೂಡಲ್ಸ್. Dessert will start. ಸೊ ಮಲ್ಪೆ ತೂಕ ಆರೆಗಿತ್ತ ದಾದ ಪನೋಡೊಂದು ಗೊತ್ತಾವದಿಜ್ಜಿ ಮಲ್ಪ್ಲೆ. ಸೊ ತುಪ್ಪ ಅಂತೂ ತುಂಬಾನೇ ಯೂಸ್ ಮಾಡ್ತಾ ಇದ್ದೀರಾ. ನಮ್ಮ ಶೆಫ್ ಮಿಥುನ್ ಅವರಂತೂ ಸ್ವಲ್ಪ ತೋರ ಇದ್ದಾರೆ, ಇನ್ನೂ ತೋರ ಮಾಡ್ಬೇಕೇನೋ ಅಂತ ಸ್ವಲ್ಪ ಪ್ಲಾನಿಂಗ್ ಇದೆಯೇನೋ? ನಾರ್ತ್ ಇಂಡಿಯನ್ ಸೊ ನಾರ್ತ್ ಇಂಡಿಯನ್ ಅವರೆಲ್ಲ ಸ್ವಲ್ಪ ತೋರ ಇರ್ತಾರ? ಹೇಳಿದ್ರೆ ವೀಕ್ಷಕರು ಹೊಡಿಲಿಕ್ಕೆ. ಸೊ ನಾರ್ತ್ ಇಂಡಿಯನ್ ಅವರು ಯಾರಾದ್ರೂ ನೋಡ್ತಾ ಇದ್ರೆ ಸುಷ್ಮಾ ಅವರನ್ನ ತಪ್ಪು ತಿಳ್ಕೊಬೇಡಿ. ಸೊ ನಾರ್ತ್ ಇಂಡಿಯನ್ ರೆಸಿಪಿಯಲ್ಲಿ ಸ್ವಲ್ಪ ರಿಚ್ನೆಸ್ ಜಾಸ್ತಿ. ಕ್ಯಾಶು, ಗೀ, ಬಟರ್. ಆಹಾ, ಸೊ ಎಲ್ಲ ನನ್ನ ವೀಕ್ನೆಸ್ ಇವೆಲ್ಲ. ಸೊ ಇದೆಲ್ಲ ನೋಡ್ಬೇಕಿದ್ರೆ ತಿನ್ಬೇಕು ಅನಿಸ್ತಾ ಇರುತ್ತೆ. ನೂಡಲ್ಸ್ಗೆ ದಾಲಿಜ್ಜ ಒಂದು ಎಕ್ಕಾರ್ದು ಇಂಚು ಆರೆ ಪನ್ಪೆ ಅಂದ್ರೆ ಉದ್ದೇನೆ ಮಲ್ತಿನ. So yes, contestants, you have the very last 15 minutes left with you. ಕೊನೆಯ 15 ನಿಮಿಷ ಮಾತ್ರ. ಸೊ
ಸೊ ಏನೇ ಮಾಡಬೇಕಿದ್ರು ಈ ಒಂದು 15 ನಿಮಿಷದೊಳಗಡೆ ಮಾಡಲೇಬೇಕು. ಸೊ ಪ್ಲೇಟಿಂಗ್ ಬಗ್ಗೆ ಗಮನ ಕೊಡಿ. ಸೊ ಎಂಡ್ ಆಫ್ ದ ಡೇ ನಿಮ್ಮ ರೆಸಿಪಿ ಪ್ಲೇಟ್ ಅಲ್ಲಿ ಇರಬೇಕಾಗುತ್ತೆ. ಸೊ ಪ್ಲೀಸ್ ಬಿ ವೆರಿ 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 ಕ್ವಿಕ್. ಓಕೆ ಸುಷ್ಮಾ ಅವರೇ, 15 ಮಿನಿಟ್ಸ್ ಓನ್ಲಿ. ರೆಡಿ? ಆಲ್ಮೋಸ್ಟ್ ರೆಡಿ. ಪ್ಲೇಟಿಂಗ್ ಇದೆ. ಹೌದು. ಲೆಟ್ಯೂಸ್ It's better you make paratha. ಲೆಟ್ಯೂಸ್ ಪಂಡ ಪರಾಠ. ಸಲಾಡ್ ಯೂಸ್ ಮಾಡ್ತಾರೆ. ಪರಾಠ. ಅವನಿಗೆ ಹಿಂಟ್ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಫೈನಲ್ ಪ್ಲೇಟಿಂಗ್ ಆಸ್ ವೆಲ್. ಸೊ ಟೈಮ್ ಮುಗಿತಾ ಬಂದಿದೆ. ಸೊ 15 ಮಿನಿಟ್ಸ್ ಏನೋ ಬಾಕಿ ಇದೆ, ಅದು ಕೂಡ ಮುಗಿತಾ ಬರುತ್ತೆ ಇವಾಗ. ಸೊ ಪ್ಲೀಸ್ ಬಿ ವೆರಿ 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 ಕ್ವಿಕ್. ಸೊ 15 ನಿಮಿಷ ಮುಗಿದಿದೆ. ಸೊ ಮುಗಿತಾ ಬರ್ತಾ ಇದೆ, ಆಯ್ತಾ? Almost. Should add more coconut milk. Thick coconut milk. Taste won't matter, right? Like, I mean, I know the taste will goes bland. Chinese is less to use of butter. Only oil can use. So very last 10 minutes left with you. So all the contestants ಬರೀ 10 ನಿಮಿಷ ಬಾಕಿ. ಸೊ ಏನೇ ಮಾಡೋದಿದ್ರು ಈ ಒಂದು 10 ನಿಮಿಷದ ಒಳಗಡೆ ಮುಗಿಲೇಬೇಕು. ಸೊ contestants very last 10 minutes left with you. So please be very 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 quick now. ಸೊ ಪ್ಲೇಟಿಂಗ್ ಆಗಬೇಕು, ನಿಮ್ಮ ಕಿಚನ್ ಕೌಂಟರ್ಸ್ ಕ್ಲೀನ್ ಆಗಬೇಕು. ಸೊ ವೇಸ್ಟೇಜ್ ಇದ್ರೆ ಅದನ್ನ ಬಿಸಾಡಬೇಕು. ಸೊ ಯೂಸ್ ಮಾಡದೇ ಇರುವಂತ ಏನಾದರೂ ಐಟಮ್ಸ್ ಇದ್ರೆ ಅದನ್ನ ಹಾಗೆ ತೆಗೆದಿಡಬೇಕು. ಸೊ ನೋ ವೇಸ್ಟೇಜ್ ಟುಡೇ. ಸೊ ಪ್ಲೀಸ್ ಬಿ ವೆರಿ ಕ್ವಿಕ್. ಸೊ ನಿಮ್ಮ ಕ್ಲೀನ್ನೆಸ್ ಇವತ್ತು ಜಾಸ್ತಿನೇ ಇಂಪಾರ್ಟೆನ್ಸ್ ಇದೆ. ಸೊ ವೇಸ್ಟೇಜ್ ಅಂಡ್ ಕ್ಲೀನ್ನೆಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಪ್ಲೇಟಿಂಗ್ ಸ್ಟಾರ್ಟ್ ಮಾಡಿದಿರಲ್ವಾ? ಪ್ಲೀಸ್ ಬಿ ವೆರಿ ವೆರಿ ಕ್ವಿಕ್. ಸುಷ್ಮಾ ಅವರೇ, ನಿಮ್ಮ ಡೆಸರ್ಟ್. ಓಕೆ, Only 5 minutes. ಮೇಕ್ ಯುವರ್ ಪ್ಲೇಟಿಂಗ್. ಸೊ ವೆರಿ ಲಾಸ್ಟ್ 5 minutes ಲೆಫ್ಟ್ ವಿತ್ ಯು. ಸೊ ಏನೇ ಮಾಡೋದಿದ್ರು ಈ ಒಂದು ಲಾಸ್ಟ್ 5 minutes ಅಲ್ಲಿ ಮುಗಿಯಬೇಕು. ಸೊ ವೆರಿ ಲಾಸ್ಟ್ 5 minutes ಲೆಫ್ಟ್ ಫಾರ್ ಯುವರ್ ಫೈನಲ್ ಪ್ಲೇಟಿಂಗ್. ಸೊ ಪ್ಲೀಸ್ ಬಿ ವೆರಿ 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 ಕ್ವಿಕ್. ಅಶೇಕ್, 5 ನಿಮಿಷ ಇದೆ, ಬೇಗ ಮಾಡ್ಕೊಳ್ಳಿ. ನಿಮ್ಮ ಪ್ಲೇಸ್ ಅನ್ನು ಕೂಡ ಅಷ್ಟೇ ಕ್ಲೀನ್ ಆಗಿ ಇಟ್ಕೋಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಸೊ ಪ್ಲೀಸ್ ಡೋಂಟ್ ಡೂ ದಟ್ ಮಿಸ್ಟೇಕ್ ಇನ್ ದ ವೆರಿ ಲಾಸ್ಟ್ ಸ್ಟೇಜ್. ಸೊ 5 ನಿಮಿಷ ಇದೆ. ಸೊ ಕ್ಲೀನ್ಲಿನೆಸ್ ಅನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗುತ್ತೆ ಇವತ್ತು. ಸೊ ಪ್ಲೀಸ್ ಬಿ ವೆರಿ ಕ್ವಿಕ್ ಇಲ್ಲಿ. ಓಕೆ, ಅಲ್ವಾ? ಮುಗಿಸ್ತಿರಲ್ವಾ? ಓಕೆ, ಪ್ಲೀಸ್ ಬಿ ಕ್ವಿಕ್. ವೆರಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಲೆಫ್ಟ್. ಸೊ ನಿಮ್ಮ ಕೌಂಟರ್ ಕೂಡ ಕ್ಲೀನ್ ಆಗಬೇಕಿಲ್ಲಿ. ಸೊ ಪ್ರೆಸೆಂಟ್ ಮಾಡಬೇಕಿದ್ರೆ ರೆಸಿಪಿ ಜೊತೆ ನಿಮ್ಮ ಕೌಂಟರ್ ಕೂಡ ಅಷ್ಟೇ ಕ್ಲೀನ್ ಆಗಿರಬೇಕು. ಸೊ ಆಶಿಕ್ ನಿಮ್ಗೆ ಆಯ್ತಾ? ಸೊ ಫಟಾಫಟ್ ಕ್ಲೀನಿಂಗ್ ಅಲ್ವಾ? ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಪ್ಲೀಸ್ ಬಿ ಕ್ವಿಕ್, ಪ್ಲೀಸ್ ಬಿ ಕ್ವಿಕ್. ಸುಷ್ಮಾ ಅವರೇ, ಮುಗಿತಾ? ಇಷ್ಟೇ ಅಲ್ವಾ? ಹಾಂ, ರೆಡಿ ಅಲ್ವಾ? ಟೈಮ್ ಇದೆ, 3 ನಿಮಿಷ ಇದೆ. ಏನಾದರೂ ಮಾಡ್ತೀರಾ ಫಟಾಫಟ್? ಇಲ್ಲ. ಸಾಕಾ? ಸುಸ್ತಾಯ್ತಾ? ಓಕೆ. Salva, are you done? You're done. What is happening here? It's a sweet. It's a sweet. ಈ ಕಡೆ. It's a curry. It's a curry. ಸೊ ಇಲ್ಲಿ ಹಾಕಿದ್ದೀರಾ? ಓಕೆ. ಸೊ ತಾಯಿ ಕರಿ, ತಾಯಿ 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 ಸ್ವಲ್ಪ ತಾಯಿ ಆಗಿದೆ, ಗೊತ್ತಿಲ್ಲ ಏನೆಲ್ಲ ಅಂತ ನೋಡ್ಲೇಬೇಕು ಈಗ. ಸೊ ವೆರಿ ಲಾಸ್ಟ್ ಮಿನಿಟ್, ಕೊನೆಯ 1 ನಿಮಿಷ ಬಾಕಿ. ಸೊ ಕೊನೆಯ 1 ನಿಮಿಷದಲ್ಲಿ ನಿಮಗೊಂದು ಸಸ್ಪೆನ್ಸ್ ಕೂಡ ಇದೆ. ಸೊ ಪ್ಲೀಸ್ ಬಿ ಕ್ವಿಕ್. ಸೊ ಕಂಪ್ಲೀಟ್ ಯೋರ್ ಡಿಶ್. ಸೊ ಟುಡೇ ನಾವೆಲ್ಲರೂ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿದ್ದೇವೆ. ಸೊ ಅದರ ಕೊನೆಯ ಲಾಸ್ಟ್ ಮಿನಿಟ್ ಆಫ್ ಕುಕಿಂಗ್ ಫಾರ್ ಯು. ಸೊ ಐ ಥಿಂಕ್ ಎವ್ರಿಬಡಿ ಆರ್ ಆಲ್ಮೋಸ್ಟ್ ಡನ್ ಆ್ಯಂಡ್ ಯು ಆರ್ ಕ್ಲೀನಿಂಗ್ ಯೋರ್ ಪ್ಲೇಸಸ್. ಸೊ ಸುತ್ತಮುತ್ತ ಎಲ್ಲ
ಚೆನ್ನಾಗಿರ್ಬೇಕು ಇವತ್ತು. ಸೊ ಎಲ್ಲಾನು ಕ್ಲೀನ್ ಆಗಿರಬೇಕು. ಓಕೆ ಆಶಿಕ್, ಟೈಮ್ ಇವಾಗ ಸ್ಟಾರ್ಟ್ ಆಗುತ್ತೆ. ಕೌಂಟ್ ಡೌನ್, ಪ್ಲೀಸ್ ಬಿ ಕ್ವಿಕ್. ಆಯ್ತಾ? ಎಲ್ಲ ಸೆಟ್ ಆಯ್ತಲ್ವಾ? ಕೌಂಟರ್ಸ್ ರೆಡಿ? ಓಕೆ contestants, the countdown begins. 10 9 8 7 6 5 4 3 2 and 1. Stop. Hands up away from the counters. Okay, so ನಮ್ಮ 4 ಜನ ಫೈನಲಿಸ್ಟ್ ಕಂಟೆಸ್ಟೆಂಟ್ಸ್ ಇಲ್ಲಿ ಅವರಿಗೆ ಕೊಟ್ಟಿರುವಂತ ವೆರಿ ಲಾಸ್ಟ್ ಕುಕಿಂಗ್ ರೌಂಡ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ 1 hour ಟೈಮ್ ಕೂಡ ಮುಗ್ದಿದೆ. ಸೊ ಇವಾಗ ಟೇಸ್ಟಿಂಗ್ ಟೈಮ್. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸಸ್ಪೆನ್ಸ್ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಆ ಸಸ್ಪೆನ್ಸ್ಗೆ ರೆಡಿ ಇದ್ದೀರಾ ಎಲ್ರು? ಆಶಿಕ್ ರೆಡಿ ಇದ್ದೀರಾ? ಆರ್ ಯು ಆಲ್ ರೆಡಿ ಫಾರ್ ದಟ್ ಸಸ್ಪೆನ್ಸ್? ರೆಡಿ ಇಲ್ಲ? ಸೊ ನಿಮ್ಮ ಇವತ್ತಿನ ಈ ಒಂದು ಫೈನಲ್ ರೌಂಡ್ ಅನ್ನ, ಸೊ ಅದಕ್ಕಿಂತ ಮುಂಚೆ ಬಿಫೋರ್ ಐ ಸ್ಟಾರ್ಟ್ ಟೆಲ್ಲಿಂಗ್, ಸೊ ಇಲ್ಲಿವರೆಗೂ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೆ. ಸೊ ಇವಾಗ ನಾನು ತುಳುಗೆ ಸ್ವಿಚ್ ಮಾಡ್ತೇನೆ. ಇಡೆಮುಟ್ಟ ಯಾನು ಕನ್ನಡ ಪಾತ್ರನಿತ್ತೆ ಇತ್ತ ಯಾನು ತುಳುಟು ಪಾತ್ರೋಡು ಹಾಕೊಂಡು ನಿಖಲ್ನ ಅಕೇರಿದ ಸುತ್ತದ ಅಕೇರಿದ ರೆಸಿಪಿನ ಟೇಸ್ಟ್ ಮಲ್ಪೆರೆ ಒಂಜಿ ಸ್ಪೆಷಲ್ ಆಯ್ನಂಚಿನ ಗೆಸ್ಟ್ ನಮ್ಮ ತೀರ್ಪುಗಾರರೊಟ್ಟಿಗೆ ಇನ್ನೂ ಉಳ್ಳೇರು. ಸೊ ಆ ಗೆಸ್ಟ್ ಏರಂತೂ ರೆಡಿ ಉಳ್ಳರ? ವಿ ಹ್ಯಾವ್ ಆರ್ ವೆರಿ ಓನ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.